ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಸೊ ಇವತ್ತಿನ ದಿನ ನಾವು 3ನೇ ಅಧ್ಯಾಯವನ್ನ ಪ್ರಾರಂಭ ಮಾಡಲಿದ್ದೇವೆ. ಸೊ ಅದನ್ನ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಃ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ರಘುನಾಥಾನ್ವಿತಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನೇ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದಕ್ಕೆ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದಕ್ಕೆ ಜೈ. ಹರೇ ಕೃಷ್ಣ ಎಲ್ರಿಗೂ ಕೂಡ. ಸೊ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿನ್ನೆಯ ತರಗತಿಯಲ್ಲಿ ನಾವು 2ನೇ ಅಧ್ಯಾಯವನ್ನ ಮುಕ್ತಾಯ ಮಾಡಿದ್ವಿ. ಅಂದ್ರೆ ಚರ್ಚೆಯನ್ನ ನಾವು ಮುಗಿಸಿದ್ವಿ. ಅಲ್ಲಿ ಏನೇನನ್ನ ತಿಳ್ಕೊಂಡ್ವಿ ಅನ್ನೋದನ್ನ ಸ್ವಲ್ಪ ಒಂದು 2 ಮಿನಿಟ್ಸ್ ಅಲ್ಲಿ ನಾವು ಮನನವನ್ನ ಮಾಡ್ಕೊಳ್ಳೋಣ. ಸೊ ನಿನ್ನೆ ಒಂದು ಕೀವರ್ಡ್ ಅಂತಂದ್ರೆ ಒಂದು ಶಬ್ದದ ಮೂಲಕ ನಾವು 2ನೇ ಅಧ್ಯಾಯ ಯಾವ ಯಾವ ಅಂಶಗಳನ್ನ ಒಳಗೊಂಡಿದೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅದು ಗೀತಾ ಅನ್ನುವಂತ ಶಬ್ದದಿಂದ ನಾವು ತಿಳ್ಕೊಂಡ್ವಿ. ಸೊ ಗೀತಾದಲ್ಲಿ GITA 4 ಅಕ್ಷರಗಳನ್ನ ಇದು ಒಳಗೊಂಡಿದೆ. 4 ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ಜಿ ಅಂದ್ರೆ ನಾವು ಗುರು ಅನ್ನೋದನ್ನ ಆ ಪದವನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ಇದು ನಮ್ಗೆ ಈಸಿಯಾಗಿ ಸರಳವಾಗಿ ನೆನಪಿಟ್ಕೊಳ್ಳಿಕ್ಕೆ ಇದು ನಮ್ಗೆ ಸಹಾಯವನ್ನ ಮಾಡುತ್ತೆ. ಗುರುಗಳಿಗೆ ನಾವು ಶರಣಾಗ್ಬೇಕು. ನಾವು ಹೀಗೇನೆ ನಮ್ಮ ಜೀವನದಲ್ಲಿ ಗೊಂದಲದಿಂದ ಇದ್ದಾಗ ಅಥವಾ ಯಾವುದೇ ಒಂದು ಕ್ರೈಸಿಸ್ ಗಳನ್ನ ನಿರ್ವಹಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ದಾಗ, ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಆಗದೆ ಇದ್ದಾಗ ನಾವು ಗುರುವಿಗೆ ಶರಣಾಗ್ಬೇಕು. ಸೊ ಗುರು ಅಂದಾಗ ಕೇವಲ ಇಲ್ಲಿ ನಾವು ಭೌತಿಕವಾದಂತಹ ಗುರು ಅಷ್ಟೇ ಅಲ್ಲದೆ ಭಗವಂತನಿಗೂ ಕೂಡ ನಾವು ಶರಣಾಗ್ಬೇಕು. ಭಗವಂತನನ್ನು ಕೂಡ ನಾವು ಗುರುವನ್ನಾಗಿ ತಿಳ್ಕೊಂಡು ನಾವು ಮುನ್ನಡೆಯಬೇಕು.
ಸೊ ಗುರು ಅಂದಾಗ ನಮ್ಮ ಒಂದು ಗು ಅಂತಂದ್ರೆ ಪಾಪಗಳನ್ನ, ರು ಅಂದ್ರೆ ನಾಶ ಮಾಡುವವನು, ಪಾಪಗಳನ್ನ ನಾಶ ಮಾಡುವವನು. ಹಾಗಾಗಿ ನಾವು ಅವನಿಗೆ ಶರಣಾದಾಗ ಮಾತ್ರ ನಾವು ಗೊಂದಲದಲ್ಲಿದ್ದಾಗ, ಅಂದ್ರೆ ಗೊಂದಲಕ್ಕೆ ಕಾರಣನೇ ನಮ್ಮ ಪಾಪಗಳು. ಆ ಪಾಪಗಳಿಂದ ಮುಕ್ತವಾಗಿ ನಾವು ನಮ್ಮ ಗೊಂದಲಕ್ಕೆ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಜಿ ಅನ್ನುವಂಥ ಪದ ಗುರು, ನಾವು ಗುರುವಿಗೆ ಶರಣಾಗುವುದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಇನ್ನೊಂದು ಐ ಅನ್ನೋದನ್ನ, ಐ ಅಂದ್ರೆ ಐಡೆಂಟಿಟಿ. ಐಡೆಂಟಿಟಿ ಇಲ್ಲಿ ಬರೋದು ನಮ್ಮ ಗುರುತು. ನಮ್ಮ ಗುರುತು ಅಂದ್ರೆ ನಾನು ಯಾರು ಅನ್ನೋದು. ಈಗ ನಾವು ಭೌತಿಕವಾಗಿ ನಮ್ಮ ದೇಹವನ್ನ ನಾನು ಅನ್ನೋ ರೀತಿಯಾಗಿ ನಾವು ಗುರುತಿಸ್ಕೊಳ್ತೇವೆ. ಸೊ ನಮಗೆ ಒಂದು ನಿರ್ದಿಷ್ಟವಾದಂತಹ ಹೆಸರನ್ನು ಕೂಡ ಕೊಡಲಾಗುತ್ತೆ. ಆದ್ರೆ ಆ ಹೆಸರು ಕೇವಲ ನಮ್ಮ ಒಂದು ದೇಹಕ್ಕೆ ಇರುತ್ತೆ, ವಿನಃ ಆತ್ಮಕ್ಕೆ ಇರೋದಿಲ್ಲ. ಆದ್ರೆ ಆತ್ಮಕ್ಕೆ ಇರುವಂತಹ ಹೆಸರು ಯಾವುದು? ಆತ್ಮಕ್ಕೆ ಇರುವಂತಹ ಹೆಸರು ನಮ್ಮ ಸ್ವರೂಪ ಅನ್ನುವಂಥದ್ದು. ಆ ಸ್ವರೂಪ ಯಾವ್ದ್ರಿಂದ ಆಗಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಅಂದ್ರೆ ಅಲ್ಲಿ ಇದು ಒಂದು ಧರ್ಮ, ಐಡೆಂಟಿಟಿ ಅಂದ್ರೆ ನಾನು ದೇಹ ಅಲ್ಲ ಆತ್ಮ ಅನ್ನೋದು. ಸೊ ಆತ್ಮಕ್ಕೆ ತನ್ನದೇ ಆದಂತಹ ಗುಣ ರೂಪ ಇರುತ್ತೆ. ಆ ಗುಣ ರೂಪ ಯಾವುದು? ಆ ಗುಣ ಅನ್ನೋದು ನಾವು ಮುಂದಿನ ಒಂದು ಅಂದ್ರೆ ಟು ಧರ್ಮ, 2 ಧರ್ಮಗಳು ಅದರಲ್ಲಿ ನಾವು ತಿಳ್ಕೊಳ್ತೇವೆ. ಅಂದ್ರೆ ಇದೊಂದು ಆಧ್ಯಾತ್ಮಿಕವಾದಂತಹ ಧರ್ಮ. ಅಂದ್ರೆ ಆತ್ಮಕ್ಕೆ ಅದರದೇ ಆದಂತಹ ಕರ್ತವ್ಯ ಇದೆ. ಆದ್ರೆ ನಾವು ದೈಹಿಕವಾದಂತಹ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೇವೆ, ವಿನಃ ಆಧ್ಯಾತ್ಮಿಕವಾದಂತಹ ಕರ್ತವ್ಯವನ್ನ ನಾವು ಮರೆತು ಬಿಟ್ಟಿದ್ದೇವೆ. ಹಾಗಾಗಿ ನಮ್ಮ ನಿಜವಾದ ಗುರುತು ಯಾವುದು? ಆತ್ಮ. ಅಂದ್ರೆ ನನ್ನ ಎಲ್ಲ ದೇಹದ ಅವಯವಗಳು ಒಳಗೊಂಡಿರುವುದು ಆತ್ಮಕ್ಕೆ ಮಾತ್ರ. ಹಾಗಾಗಿ ಆತ್ಮವನ್ನ ನಾವು ತಿಳ್ಕೊಳ್ಬೇಕು. ಆತ್ಮದ ಗುಣಲಕ್ಷಣಗಳನ್ನು ಕೂಡ ನಾವು ತಿಳ್ಕೊಂಡ್ವಿ. ಅಂದ್ರೆ ಅದು ಹೇಗೆ ನಾವು ಒಂದು ಬಟ್ಟೆಯನ್ನ, ಬೇಡವಾದಂತಹ ಬಟ್ಟೆಯನ್ನ ಕಳಚಿ ಹೊಸ ಬಟ್ಟೆಯನ್ನ ಧರಿಸ್ತೀವೋ, ಹಾಗೇನೆ ನಮ್ಮ ದೇಹವೂ ಕೂಡ ಹಳೆಯದಾದಂತಹ ದೇಹವನ್ನ, ಕೆಟ್ಟು ಹೋದಂತಹ ಅಥವಾ ನಶಿಸಿ ಹೋದಂತಹ ದೇಹವನ್ನ ಬಿಟ್ಟು ಮುಂದಿನ ಒಂದು ದೇಹಕ್ಕೆ ನಮ್ಮ ಆತ್ಮ ಸಾಕ್ತಾ ಇರುತ್ತೆ. ಹಾಗಾಗಿ ಆತ್ಮ ಅನ್ನೋದು ಶಾಶ್ವತವಾದದ್ದು, ನಿತ್ಯವಾದದ್ದು. ಯಾವುದೇ ಶಸ್ತ್ರಗಳಿಂದನೂ ಕೂಡ ಅದನ್ನ ಕೊಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಪಂಚಭೂತಗಳಿಂದನೂ ಕೂಡ ಅದನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಭೂಮಿ ಆಗ್ಲಿ, ವಾಯು, ಈ ಒಂದು ಜಲ, ಆಕಾಶ ಮತ್ತೆ ಅಗ್ನಿ, ಇವ್ಯಾವುದರಿಂದಲೂ ಕೂಡ ಆತ್ಮವನ್ನ ನಾವು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದೇಹವನ್ನ ನಾವು ಪಂಚಭೂತಗಳಿಂದ ಆದ್ರೂ ಕೂಡ ಪಂಚಭೂತದಲ್ಲಿರುವಂತಹ ಒಂದು ಭೂತನಿಂದಲೂ ಕೂಡ ನಾವು ನಮ್ಮ ದೇಹವನ್ನ ನಾಶ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಅದು ನಾಶ ಹೊಂದುತ್ತೆ. ಸೊ ಹೀಗೆ ನಾವು ತಿಳ್ಕೊಂಡ್ವಿ. ಮತ್ತೆ ದೇಹ ಎದರಿಂದ ಆಗಿದೆ ಅನ್ನೋದನ್ನು ಕೂಡ ಗೊತ್ತು ಮಾಡ್ಕೊಂಡ್ವಿ. ಸ್ಥೂಲ ದೇಹ ಮತ್ತೆ ಸೂಕ್ಷ್ಮ ದೇಹ, ಅಂದ್ರೆ ಜಡ ದೇಹ ಮತ್ತೆ ಸೂಕ್ಷ್ಮ ದೇಹ ಒಳಗಡೆ ಇರುವಂತಹ ಲಿಂಗ ದೇಹದಲ್ಲಿ ನಮ್ಮ ಆತ್ಮ ಇರುತ್ತೆ. ಆತ್ಮ ಎಲ್ಲಿರುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಮತ್ತೆ ಈಗ ಮುಂದೆ ನೋಡಿದಾಗ ಅಂದ್ರೆ ಧರ್ಮಗಳು, 2 ಧರ್ಮ. ಯಾಕೆ 2 ಧರ್ಮ? ನಮ್ಮ ದೇಹವೂ ಕೂಡ ಹೇಗೆ ಸ್ಥೂಲ ಸೂಕ್ಷ್ಮ ಲಿಂಗದಿಂದ ಆಗಿದೆಯೋ, ಹಾಗೇನೆ ಸ್ಥೂಲ ದೇಹಕ್ಕೂ ಮತ್ತೆ ಸೂಕ್ಷ್ಮ ದೇಹಕ್ಕೂ 2 ರೀತಿಯಾದಂತಹ ಅಂದ್ರೆ ಆತ್ಮಕ್ಕೂ ಕೂಡ 2 ರೀತಿಯಾದಂತಹ ಧರ್ಮವನ್ನ ನಾವು ಪಾಲನೆಯನ್ನ ಮಾಡ್ಲೇಬೇಕು. ದೇಹವನ್ನ ನೋಡಿದಾಗ ನಾವು ಸ್ವಧರ್ಮ ಅನ್ನೋ ಒಂದು ಧರ್ಮವನ್ನ ನಾವು ಪಾಲಿಸ್ತೀವಿ. ಅಂದ್ರೆ ದೇಹಕ್ಕೆ ಇರುವಂತಹ ಧರ್ಮ, ನಾವು ಯಾವ ಒಂದು ಧರ್ಮದಲ್ಲಿ ಇದ್ದೀವೋ, ವರ್ಣಾಶ್ರಮ ಧರ್ಮದಲ್ಲಿ ಇದ್ದೀವೋ, ಆ ಒಂದು ಧರ್ಮವನ್ನ ನಾವು ಪಾಲನೆಯನ್ನ ಮಾಡ್ತೀವಿ. ಇದು ಕೇವಲ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಧರ್ಮ. ಉದಾಹರಣೆಗೆ ಬ್ರಾಹ್ಮಣನ ಧರ್ಮ ಮತ್ತೆ ಕ್ಷತ್ರಿಯನ ಧರ್ಮ, ಹೀಗೆ ನಾವು ದೈಹಿಕ ಧರ್ಮ ಅಂತ ಇದಕ್ಕೆ ಕರಿತೀವಿ. ಹಾಗಾಗಿ ಇವುಗಳಿಗೆ ಸ್ವಧರ್ಮ ಅಂತ ನಾವು ಕರಿತೀವಿ. ಸೊ ಸ್ವ ಅಂತಂದ್ರೆ ದೈಹಿಕ ಧರ್ಮ. ಇನ್ನೊಂದು ಸ್ವಧರ್ಮದಲ್ಲಿ ನಮ್ಗಿರುವಂತದ್ದು ಡ್ಯೂಟಿ ಆಫ್ ದ ಸೋಲ್. ಅದು ಆತ್ಮಕ್ಕೆ ಇರುವಂತಹ ಕರ್ತವ್ಯ. ಅದು ಆಧ್ಯಾತ್ಮಿಕವಾದಂತಹ ಕರ್ತವ್ಯ. ಆ ಆಧ್ಯಾತ್ಮಿಕವಾದಂತಹ ಕರ್ತವ್ಯದಲ್ಲಿ ನಾವು ಭಗವಂತನ ಆರಾಧನೆ, ಈ ಶ್ರವಣಂ ಕೀರ್ತನಂ ಸ್ಮರಣಂ, ಇದರ ಮೂಲಕ ನಾವು ಭಗವಂತನಿಗೆ ಕುರಿತು ಚಿಂತನೆಯನ್ನ ಮಾಡುವುದರ ಮೂಲಕ, ಅಂದ್ರೆ ನಮ್ಮ ಆತ್ಮಕ್ಕೆ ಪೋಷಣೆ ಸಿಗೋದು ಭಕ್ತಿಯಿಂದ ಮಾತ್ರ. ದೇಹಕ್ಕೆ ಪೋಷಣೆ ಸಿಗೋದು ಭೌತಿಕವಾದಂತ ಆಹಾರದಿಂದ, ಆದ್ರೆ ಆತ್ಮಕ್ಕೆ ಪೋಷಣೆ ಸಿಗೋದು ಭಗವಂತನ ಧ್ಯಾನದಿಂದ. ಹಾಗಾಗಿ ಭಗವಂತನ ಭಕ್ತಿಯೇ ಮುಖ್ಯವಾದಂತ ಕರ್ತವ್ಯ ನಮ್ಮ ಆತ್ಮಕ್ಕೆ. ಅದನ್ನ ಈಗ ನಾವು ಮರ್ತ್ ಬಿಟ್ಟಿದ್ದೇವೆ. ಹಾಗಾಗಿ ಅದನ್ನ ನೆನಪಿಸಿ ಕೊಡೋದೇ ಈ ಭಗವದ್ಗೀತೆ. ಮತ್ತೆ ಕೊನೆಯದಾಗಿ ಇರುವುದು ಆನಂದ. ಈಗ ಯಾವಾಗ ನಾವು ಗುರುವಿಗೆ ಶರಣಾಗಿ ನಮ್ಮ ಆತ್ಮವನ್ನ ತಿಳ್ಕೊಳ್ತೀವೋ, ಐಡೆಂಟಿಟಿಯನ್ನ ಗುರ್ತಿಸ್ಕೊಳ್ತೀವೋ, 2 ಧರ್ಮವನ್ನ ಪಾಲನೆಯನ್ನ ಮಾಡ್ತೀವೋ, 2 ಧರ್ಮದಲ್ಲಿ ಧರ್ಮ ಅಂತ ಇದೆ. ಅಂದ್ರೆ ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು. ಧರ್ಮ ಅಂದ್ರೆ ಭಗವಂತನಿಗೆ ಇಷ್ಟವಾಗುವಂತಹ ಕಾರ್ಯಗಳು. ಹಾಗಾಗಿ ಧರ್ಮ ಅಂತ ಕರಿತೇವೆ. ಇಲ್ಲಿ ಯಾವುದೇ ಸ್ವ ಅಧರ್ಮ,
ಈ ಒಂದು ಆಧ್ಯಾತ್ಮಿಕ ಧರ್ಮ ಅಂತ ಇಲ್ಲ. ಅಂದ್ರೆ ನಾವು ಪೂರ್ಣ ರೀತಿಯಾಗಿ ಪಾಲಿಸಬೇಕಾಗಿರುವುದು ಧರ್ಮ ಅನ್ನೋದನ್ನ. ಹಾಗಾಗಿ ಇಲ್ಲಿ ನಮ್ಮ ದೇಹಕ್ಕೆ ಮತ್ತೆ ಆತ್ಮಕ್ಕೆ ಧರ್ಮವನ್ನ ನಾವು ಭಗವಂತನಿಗೆ ಇಷ್ಟವಾದಂತಹ ಕಾರ್ಯಗಳನ್ನ ಕರ್ತವ್ಯಗಳನ್ನ ನಾವು ನಿರ್ವಹಿಸಿ ಭಗವಂತನಿಗೆ ನಾವು ಆನಂದವನ್ನ ಮಾಡೋದು. ಸೊ ಯಾವಾಗ ಭಗವಂತನು ತೃಪ್ತನಾಗಿರ್ತಾನೋ ನಮ್ಮ ಆತ್ಮವು ಕೂಡ ತೃಪ್ತ ಆಗಿರುತ್ತೆ. ಹಾಗಾಗಿ ಈ GITA ಅನ್ನುವಂತಹ ಶಬ್ದಗಳ ಮೂಲಕ ನಾವು ಹೇಗೆ ನಾವು ಹೈಯರ್ ಟೇಸ್ಟ್ ಅನ್ನ ಗಳಿಸ್ಕೊಳ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಉಚ್ಚತರನಾದಂತಹ ಉನ್ನತವಾದಂತಹ ಅಭಿರುಚಿಯನ್ನ ಬೆಳೆಸ್ಕೊಳ್ಳೋದು ಹೇಗೆ, ನಾವು ಕನಿಷ್ಠ ಅಭಿರುಚಿಯನ್ನ ತೆಗಿಬೇಕು ಅಂದ್ರೆ ಉನ್ನತ ಅಭಿರುಚಿಯನ್ನ ಕೊಡಬೇಕು. ನಾವು ಆಧ್ಯಾತ್ಮಿಕಕ್ಕೆ ನಮ್ಮ ಅಭಿರುಚಿ ಬೆಳಿಬೇಕು ಅಂತಂದ್ರೆ ನಾವು ಆಧ್ಯಾತ್ಮಿಕವಾದಂತಹ ಈ ಒಂದು ಭಗವದ್ಗೀತೆಯ ಭಗವಂತನ ಕುರಿತಾದಂತಹ ಜ್ಞಾನವನ್ನ ತಿಳ್ಕೊಂಡಾಗ, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಅಭಿರುಚಿ ಬೆಳೆದಾಗ ಮಾತ್ರ ನಾವು ಕನಿಷ್ಠ ಅಭಿರುಚಿಯನ್ನ ಬಿಟ್ಟು ಉನ್ನತ ಅಭಿರುಚಿಯನ್ನ ಪಡ್ಕೊಳ್ಬಹುದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇದು ಪೂರ್ಣ ಅಧ್ಯಾಯದ ಒಂದು ಸಾರಾಂಶ ಆಯ್ತು. ಸೊ ಇವತ್ತಿನ ಒಂದು ದಿನ ನಾವು ಏನ್ ತಿಳ್ಕೊಳ್ಳಿದ್ದೇವೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಅವಲೋಕನವನ್ನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಈ ಒಂದು 3ನೇ ಅಧ್ಯಾಯದ, ಈ ಭಗವದ್ಗೀತೆಯ 3ನೇ ಅಧ್ಯಾಯದ ಮಹಾತ್ಮೆಯನ್ನ ತಿಳ್ಕೊಳ್ಳೋಣ. ಯಾಕೆ ಇದು ಮಹತ್ವ ಪಡೆದಿದೆ? ಪ್ರತಿಯೊಂದು ಅಧ್ಯಾಯ ಅಂದ್ರೆ 1ನೇ ಅಧ್ಯಾಯದಿಂದ 18ನೇ ಅಧ್ಯಾಯವರೆಗೂ ಕೂಡ ಬಹಳಷ್ಟು ಮಹತ್ವವನ್ನ ಪಡೆದಿದೆ. ಅದರದೇ ಆದಂತಹ ಕಥೆಗಳಿದೆ. ಇದು ವಿಷ್ಣು ಲಕ್ಷ್ಮಿಗೆ ತಿಳಿಸಿರೋದು, ಮತ್ತೆ ಶಿವ ಪಾರ್ವತಿಗೆ ತಿಳಿಸಿರೋದು. ಪ್ರತಿಯೊಂದು ಅಧ್ಯಾಯದ ಮಹಾತ್ಮೆ, ಹೇಗೆ ನಾವು ಏಕಾದಶಿ ಮಹಾತ್ಮೆಯನ್ನ ತಿಳ್ಕೊಳ್ತೀವಿ, ಪ್ರತಿಯೊಂದು ಏಕಾದಶಿಗೂ ಕೂಡ ಅದರದೇ ಆದಂತಹ ಮಹಿಮೆ ಕಥೆ ಇದೆ. ಹಾಗೇನೆ ನಾವು ಈ 3ನೇ ಅಧ್ಯಾಯದ ಕಥೆಯನ್ನ ಈಗ ನಾವು ತಿಳ್ಕೊಳ್ಳೋಣ. ಈ 3ನೇ ಅಧ್ಯಾಯದ ಮಹಾತ್ಮೆನೂ ಕೂಡ ಹೀಗೆ ಲಕ್ಷ್ಮೀ ದೇವಿ ಈ 3ನೇ ಅಧ್ಯಾಯದ ಮಹಾತ್ಮೆ ತಿಳಿಸಿ ಅಂತ ಹೇಳಿದಾಗ, ಈಗ ಹೇಗೆ ಈ ಒಂದು ಕಲಿಯುಗ ಪ್ರಾರಂಭದಲ್ಲಿ ಜನರು ಈ ಒಂದು ಭಗವದ್ಗೀತೆಯ ಮೂಲಕ, ಪ್ರತಿಯೊಂದು ಅಧ್ಯಾಯದ ಪಠಣೆಯ ಮೂಲಕ ಯಾವ ಒಂದು ಪುಣ್ಯವನ್ನ ಅವರು ಪ್ರಾಪ್ತಿ ಮಾಡ್ಕೊಳ್ಬಹುದು, ಯಾವ ಸಿದ್ಧಿಯನ್ನ ಅವರು ಪಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಬೇಕು ಅಂತ ಹೇಳ್ತಾಳೆ. ಯಾಕೆ ಈ ಸಿದ್ಧಿ ಬೇಕಾ? ಯಾಕಂದ್ರೆ ಭಗವಂತನ ಈಗಾಗ್ಲೇ ಹೇಳಿರೋದು 2ನೇ ಅಧ್ಯಾಯದಲ್ಲಿ, ಕೇವಲ ನಿನ್ನ ಬುದ್ಧಿ ಅಂದ್ರೆ ಭಕ್ತಿಯಿಂದ ಮಾತ್ರ ನೀವು ನನ್ನನ್ನ ಗೆಲ್ಲಬಹುದು. ಆದ್ರೆ ಭಕ್ತಿಯಿಂದ ಗೆಲ್ಬಹುದು ಅಂತಂದ್ರೆ ಮತ್ತೆ ಯಾಕೆ ಬೇಕು ಇವೆಲ್ಲ ಸಿದ್ಧಿಗಳು ಅಂತ ನಾವು ತಿಳ್ಕೊಂಡಾಗ, ಯಾಕಂದ್ರೆ ಎಲ್ಲರೂ ಕೂಡ ಜಡದೇಹದಿಂದ ಆಗಿರುವಂತವ್ರು. ಯಾಕಂದ್ರೆ ಪಾಪ ಪುಣ್ಯ ಅನ್ನುವಂಥದ್ದು ಕೂಡ ಅನಿಷ್ಟ. ಪಾಪವು ಕೂಡ ತೀವ್ರವಾದಂತಹ ಅನಿಷ್ಟ, ಪುಣ್ಯವೂ ಕೂಡ ಸಮಯ ಇರುವವರೆಗೂ ಕೂಡ ಇರುವಂತಹ ಒಂದು ಅನಿಷ್ಟ. ಹಾಗಾಗಿ ಆ ಅನಿಷ್ಟನೂ ಕೂಡ ಹೋಗಲಾಡಿಸ್ಲಿಕ್ಕೆ ಭಗವಂತ ನಮ್ಮ ಮೇಲೆ ಬಹಳಷ್ಟು ಅವ್ಯಾಜ ಕರುಣೆಯನ್ನ ತೋರಿಸಿದ್ದಾನೆ. ಅವ್ಯಾಜ ಕರುಣೆ ಅಂದ್ರೆ ಇಲ್ಲಿ ಕಾರಣವೇ ಇಲ್ಲದಂತಿರುವಂತಹ ಕರುಣೆ. ಅಂದ್ರೆ ನಾವು ಏನೇ ಮಾಡಿದ್ರು ಕೂಡ ಕಾರಣವಿದ್ದು ಮಾಡ್ತೇವೆ. ನಾವು ಯಾರಿಗೂ ಕೂಡ ಉಪಕಾರ ಮಾಡಿದ್ರೆ ಕಾರಣವಿದ್ದು ಉಪಕಾರವನ್ನ ಮಾಡ್ತೇವೆ. ಮತ್ತೆ ನೀವ್ ಹೇಳ್ಬಹುದು ಕುಟುಂಬದವರಿಗೆ, ಅಲ್ಲಿನೂ ಕೂಡ ಇರುತ್ತೆ. ಯಾಕೆ? ಅವಳು ನಿಮ್ಮ ಮಗ, ಅವಳು ನಿಮ್ಮ ಮಗಳು, ಅವರು ನಿಮ್ಮ ತಂದೆ, ಅವಳು ನಿಮ್ಮ ತಾಯಿ. ಹಾಗಾಗಿ ಹೀಗೆ ಒಂದು ಸಂಬಂಧವನ್ನ ಇಟ್ಕೊಂಡಾದ್ರೂ ಕೂಡ ಕಾರಣವಿದ್ದು ನೀವು ಏನು ಮಾಡ್ತೀರಾ, ಅವ್ರ ಮೇಲೆ ಕರುಣೆಯನ್ನ ತೋರಿಸ್ತೀರಾ. ಆದ್ರೆ ಭಗವಂತ ಅವನ ಅಂಶ ಆಗಿರೋದ್ರಿಂದನೂ ಕೂಡ ಪ್ರತಿಯೊಬ್ಬರ ಮೇಲೂ ಕೂಡ ಅವನು ಕರುಣೆಯನ್ನ ತೋರಿಸ್ತಾನೆ. ಅವರು ಪಾಪ ಮಾಡಿದ್ರೂ ಕೂಡ ಆ ಪಾಪವನ್ನ ಕ್ಷಮೆ ಮಾಡ್ತಾನೆ. ಹೇಗೆ ಒಂದು ತಾಯಿ, ತಂದೆ ತನ್ನ ಮಗನ ಅಂದ್ರೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಆದ್ರೂ ಕೂಡ ಆ ಕ್ಷಮೆಯನ್ನ ಮಾಡ್ತಾನೆ. ಹಾಗೆ ಭಗವಂತ ನಾವೆಷ್ಟು ಪಾಪ ಕರ್ಮಗಳನ್ನ ಮಾಡಿದ್ರು ಕೂಡ ಅವುಗಳನ್ನ ನಾಶ ಮಾಡ್ಲಿಕ್ಕೆ ಒಂದಿಲ್ಲ ಒಂದು ದಾರಿಯನ್ನ ಕೊಡ್ತಾನೆ ಇದ್ದಾನೆ. ಆದ್ರೆ ಆ ದಾರಿಯನ್ನ ತಿಳ್ಕೊಳ್ಳೋರು ಬಹಳ ಕನಿಷ್ಠರು, ಬಹಳ ಕಡಿಮೆ ಜನ. ಹಾಗಾಗಿ ಇಲ್ಲಿನೂ ಕೂಡ 3ನೇ ಅಧ್ಯಾಯದಲ್ಲಿ ಭಗವಂತ ಬಹಳ ಚೆನ್ನಾಗಿ ಲಕ್ಷ್ಮೀ ದೇವಿಗೆ ತಿಳಿಸ್ತಾನೆ 3ನೇ ಅಧ್ಯಾಯದ ಮಹಿಮೆ ಏನು ಅನ್ನೋದನ್ನ. ಈಗ ನೋಡೋಣ, ನಾವು ಪ್ರಾರಂಭ ಮಾಡೋಣ ಈ ಒಂದು ಕಥೆಯನ್ನ. ಹೀಗೆ ಒಂದು ಊರಿನಲ್ಲಿ, ಅಂದ್ರೆ ಜನಸ್ಥಾನ ಅನ್ನುವಂಥ ಒಂದು ಊರು. ಆ ಜನಸ್ಥಾನ ಅನ್ನುವಂಥ ಊರದಲ್ಲಿ ಕೌಶಿಕ ಅನ್ನುವಂಥ ಒಂದು ಕುಟುಂಬದಲ್ಲಿ ಜಡ ಎನ್ನುವಂಥ ಒಬ್ಬ ಬ್ರಾಹ್ಮಣ ಹುಟ್ಟಿರ್ತಾನೆ. ಜನಸ್ಥಾನ ಎಂಬ ಊರು, ಅಲ್ಲಿ ಕೌಶಕ ಅನ್ನುವಂಥ ಒಂದು ಕುಟುಂಬದಲ್ಲಿ ಜಡ ಎಂಬಂತ ಒಬ್ಬ ಬ್ರಾಹ್ಮಣ. ಜಡ ಅನ್ನೋಂಥ ಹೆಸರಿನಿಂದ ಗೊತ್ತಾಗತ್ತೆ ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗೆ ಇರ್ಬೋದು ಅನ್ನೋದು ನಾವು ತಿಳ್ಕೊಳ್ತೇವೆ. ಆ ಒಬ್ಬ ಜಡ ಬ್ರಾಹ್ಮಣ, ಅವನ ವ್ಯಕ್ತಿತ್ವವೂ ಕೂಡ ಜಡವಾಗಿಯೇ ಇತ್ತು. ಜಡ ಅಂದ್ರೆ ಏನು? ಜಡ ಅಂದ್ರೆ ನಮ್ಮ ಮಾತೇನೆ ಕೇಳೋದಿಲ್ಲ, ಅಂದ್ರೆ ಬಹಳ ದುಷ್ಕೃತ್ಯವಾಗಿರೋದು. ಹಾಗಾಗಿ ನಮ್ಮ ದೇಹವನ್ನು ಕೂಡ ಜಡ ಅಂತ ಹೇಳ್ತೇವೆ. ಯಾಕೆ? ಆ ಇಂದ್ರಿಯಗಳು ಮಾತು ಕೇಳಲ್ಲ ಬೇಗ.
ತನಗೆ ಬೇಕಾಗಿದ್ದು ಮಾಡತ್ತೆ. ಹಾಗೇನೆ ಅವನು ಕೂಡ ಜಡವಾಗಿ ತನ್ನ ಇಂದ್ರಿಯಗಳು ಬಯಸಿದ್ದನ್ನ ಮಾಡ್ತಾ ಇದ್ದ. ಹಾಗೆ ಜೊತೆಗೆ ಬುದ್ಧಿ ಮನಸ್ಸು ಕೂಡ ಅಷ್ಟೇ ಕಲ್ಮಶವಾಗಿತ್ತು. ಬಹಳ ದುಷ್ಕೃತ್ಯಗಳನ್ನ ಅವನು ಮಾಡ್ತಾ ಬಂದಿದ್ದ. ಅವನಿಗೆ ಇಲ್ಲದೆ ಇರುವಂತಹ ದುಷ್ಟ ಕಾರ್ಯಗಳೇ, ದುಶ್ಚಟಗಳೇ ಇರ್ಲಿಲ್ಲ. ಪ್ರತಿಯೊಂದು ಚಟ ಅವನಿಗೆ ಇತ್ತು. ವ್ಯಸನ, ಹೆಣ್ಣ ಮಕ್ಕಳ ಒಂದು ವ್ಯಸನ, ಎಲ್ಲ ವ್ಯಸನಗಳು ಅವನಲ್ಲಿ ಕೂಡಿದ್ವು. ಹಾಗಾಗಿ ಅವನು ಪ್ರತಿ ಕ್ಷಣದಲ್ಲೂ ಕೂಡ ಯೋಜನೆ ಕೂಡ ಹಾಗೇನೆ ಮಾಡ್ತಾ ಇದ್ದ. ನಾನು ಹೇಗೆ ಹಣವನ್ನ ಗಳಿಸ್ಬೇಕು, ಹೇಗೆ ನಾನು ಐಶ್ವರ್ಯವಂತನಾಗಬೇಕು, ಹೇಗೆ ನಾನು ಪ್ರತಿಷ್ಠೆಯನ್ನ ಹೊಂದಬೇಕು ಅನ್ನುವಂತಹ ಒಂದು ತನ್ನ ವ್ಯಕ್ತಿತ್ವದ ಕುರಿತು ಅವನು ಸದಾ ಚಿಂತನೆಯನ್ನ ಮಾಡ್ತಾ ಇದ್ದ. ಹೀಗೆ ಅವನ ಒಂದು ವ್ಯಾಪಾರಕ್ಕೆ ಒಂದು ದಿನ ಬೇರೆ ಊರಿಗೆ ಹೋದಾಗ ಅಲ್ಲಿನೂ ಕೂಡ ತನ್ನ ಬಳಿ ಇರುವಂತಹ ಕೆಲವೊಂದು ವಸ್ತುಗಳನ್ನ ಮಾರಿ ಅದಕ್ಕೆ ದುಪ್ಪಟ್ಟಾಗಿ 3 ಪಟ್ಟಾಗಿ ಅವನು ದುಡ್ಡನ್ನ ಗಳಿಸ್ತಾನೆ. ಸೊ ಅದು ಪ್ರಾಮಾಣಿಕವಾಗಿ ಗಳಿಸದೇ ಇರುವಂತಹ ಒಂದು ದುಡ್ಡಾಗಿರುತ್ತೆ. ಅಂದ್ರೆ ಅವನು ಎಲ್ಲರನ್ನ ಮೋಸ ವಂಚನೆ ಮಾಡಿ, ಅಲ್ಲಿನೂ ಕೂಡ ಕಳ್ಳತನವನ್ನ ಮಾಡಿ ಅವನು ಏನ್ ಮಾಡಿರ್ತಾನೆ, ಈ ವಂಚನೆಯನ್ನ ಮಾಡಿರ್ತಾನೆ, ದುಷ್ಕೃತ್ಯವನ್ನ ಮಾಡಿರ್ತಾನೆ. ಸೊ ಈಗ ಅವನು ತಿಳ್ಕೊಂಡು, ನಾನು ಬಹಳಷ್ಟು ಹಣವನ್ನ ಗಳಿಸಿದ್ದೇನೆ, ಈಗ ನಾನು ಜನಸ್ಥಾನ, ನನ್ನ ಒಂದು ವಾಸಸ್ಥಾನಕ್ಕೆ ಹೋಗಿ ಅಲ್ಲಿ ನಾನು ಮತ್ತೆ ಮೋಜನ್ನ ಮಾಡಬಹುದು, ಮಹಿಳೆಯರ ಜೊತೆಗೆ ಮತ್ತೆ ಈ ಐಶ್ವರ್ಯದ ಜೊತೆಗೆ. ಹೀಗೆ ನಾನು ಇನ್ನಷ್ಟು ನಾನು ಎಂಜಾಯ್ ಮಾಡಬಹುದು, ಅನುಭವಿಸಬಹುದು ಅಂತ ಹೇಳಿ ಅವನು ಮರಳ್ತಾ ಇರ್ತಾನೆ ತನ್ನ ಜನಸ್ಥಾನಕ್ಕೆ. ಆವಾಗಿನ ದಿನಮಾನಗಳಲ್ಲಿ ಯಾವುದೇ ಒಂದು ಪ್ರಯಾಣದ ಪರಿಕರಗಳು ಇರೋದಿಲ್ಲ. ಪ್ರಯಾಣ ಅಂತಂದ್ರೆ ಯಾವುದೇ ವಾಹನಗಳು ಇರ್ಲಿಲ್ಲ. ಹಾಗಾಗಿ ಅವರು ಕಾಲು ನಡಿಗೆಯಲ್ಲೇನೆ ಹೋಗ್ಬೇಕಾಗ್ತಿತ್ತು. ಸೊ ಕಾಲು ನಡಿಗೆಯಲ್ಲಿ ಒಂದು ಕಾಡು, ಅರಣ್ಯ ಎಲ್ಲ ಅವರು ದಾಟಬೇಕಾಗ್ತಿತ್ತು. ಹೀಗೆ ಅವನು ಎಲ್ಲ ತನ್ನ ಗಳಿಸಿರುವಂತಹ ಹಣವನ್ನ, ಬಂಗಾರವನ್ನ ಎಲ್ಲ ತೆಗೆದುಕೊಂಡು ಹೋಗುವಾಗ, ಈಗ ಪ್ರಾಮಾಣಿಕವಾಗಿ ಗಳಿಸಿರೋದೇ ನನ್ನ ಸ್ವತ್ತಲ್ಲ. ಅಂದ ಮೇಲೆ ಅಪ್ರಾಮಾಣಿಕವಾಗಿ ಗಳಿಸಿದಂತಹ ಸ್ವತ್ತು ಯಾರ ಸ್ವತ್ತು? ಹಾಗೆ ಅಲ್ಲಿ ಆ ಅರಣ್ಯದಲ್ಲಿ ದರೋಡೆಕೋರರು ಬರ್ತಾರೆ. ಆ ದರೋಡೆಕೋರರು ಇವನ ಹತ್ರ ಇರುವಂತಹ ಎಲ್ಲ ಹಣವನ್ನ ದೋಚ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಬಂಗಾರ, ಒಡವೆ, ಇವನ ಹತ್ರ ಏನಿರುತ್ತೋ ಎಲ್ಲವನ್ನೂ ಕೂಡ ದೋಚ್ತಾರೆ. ಸೊ ಅದನ್ನ ತಡಿಲಿಕ್ಕೆ ಹೋದಾಗ, ಅವನು ಬಂದಾಗ ಆ ದರೋಡೆಕೋರರು ಏತಕ್ಕೂ ಕೂಡ ಹೇಸೋದಿಲ್ಲ. ಸೊ ಇವನೂ ಕೂಡ ಹಾಗೇನೆ ಇದ್ದ. ಹಾಗಾಗಿ ಅದು ಮೂಯಿ ಅನ್ನೋ ಹಾಗೆ ಅವರನ್ನು ಕೂಡ ಏನ್ ಮಾಡ್ಬಿಟ್ರು, ಅವನನ್ನ ಕೊಂದು ಸಾಯಿಸಿಬಿಟ್ರು ಶಸ್ತ್ರಾಸ್ತ್ರಗಳಿಂದ. ಅಲ್ಲಿ ಅವನ ದೇಹ ಹಾಗೇನೆ ಬಳಲ್ತಾ ಬಿದ್ದಿತ್ತು. ಎಷ್ಟೋ ಸಮಯದವರೆಗೆ ಅವನು ತನ್ನ ಈ ಒಂದು ಆಘಾತವಾಗಿರುವಂತಹ, ಅಪಾಯದಿಂದ ಕೂಡಿರುವಂತಹ ಈ ಒಂದು ರಕ್ತಸ್ತಿಗ್ಧವಾಗಿರುವಂತಹ ದೇಹವನ್ನ ಪಡ್ಕೊಂಡು ಅವನು ನರಳ್ತಾ ಅಲ್ಲಿ ಬಿದ್ದಿರ್ತಾನೆ. ಅಲ್ಲಿ ಅರಣ್ಯದಲ್ಲಿ ಯಾರು ಕೂಡ ಬರೋದಿಲ್ಲ, ಯಾಕಂದ್ರೆ ಅದು ಒಂದು ಗಾಢವಾದ ಅರಣ್ಯ ಅದಾಗಿತ್ತು. ಯಾರು ಬರೋದಿಲ್ಲ. ಕೊನೆಗೆ ಅವನು ತನ್ನ ಕೊನೆಯ ಉಸಿರನ್ನ ಬಿಡ್ತಾನೆ. ಅಂದ್ರೆ ಅವನು ತೀರೋಗ್ಬಿಡ್ತಾನೆ, ಸತ್ತೋಗ್ಬಿಡ್ತಾನೆ. ಯಾರಿಗೇನು ಗೊತ್ತಾಗದೆ ಇರೋ ಹಾಗೆ ಅವನು ಸತ್ತೋಗ್ಬಿಡ್ತಾನೆ. ಸೊ ಸತ್ತೋದ್ಮೇಲೆ ಅವನ ಒಂದು ಆತ್ಮ ಈಗ ಬ್ರಾಹ್ಮಣರ ಒಂದು ಇದರಲ್ಲಿ 10 ದಿನಗಳ ಒಳಗಡೆ ಸಾವಿಗೆ ಈಡಾದಂತಹ ವ್ಯಕ್ತಿಯ ಪಿಂಡೋದಕ ಕ್ರಿಯೆಯನ್ನ ಮಾಡ್ಬೇಕಾಗಿರುತ್ತೆ. ಆ ಪಿಂಡೋದಕ ಕ್ರಿಯೆ 16 ಸಮಯದವರೆಗೂ ಪಿಂಡೋದಕ ಕ್ರಿಯೆಯನ್ನ ಮಾಡ್ಬೇಕಾಗಿರುತ್ತೆ. ಮಾಡಿದಾಗ ಮಾತ್ರ ಆ ಆತ್ಮ ಏನಾಗುತ್ತೆ, ಈ ಒಂದು ಪೀಡಾ ದೇಹ ಅಂತ ಹೇಳ್ತೇವೆ, ಆ ಒಂದು ದೇಹವನ್ನ ಪಡ್ಕೊಂಡು ಅವನು ಪಾಪನೋ ಪುಣ್ಯನೋ ಅದ್ರ ಪ್ರಕಾರ ಆಯಾ ಲೋಕಕ್ಕೆ ಅವನು ಹೋಗ್ತಾನೆ. ಆದ್ರೆ ಇಲ್ಲಿ ಅವನಿಗೆ ಆ ಪಿಂಡೋದಕ ಕ್ರಿಯೆಯನ್ನು ಕೂಡ ಮಾಡೋರು ಯಾರು ಇಲ್ಲ. ಯಾಕಂದ್ರೆ ಕುಟುಂಬದವರಿಗೂ ಕೂಡ ಗೊತ್ತೇ ಇಲ್ಲ ಎಲ್ಲಿ ಹೋಗಿದ್ದಾನೆ, ಯಾವಾಗ ಬರ್ತಾನೆ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಇವನು ಅಷ್ಟು ದುಶ್ಚಟ, ಯಾವಾಗ ಬರ್ತಿದ್ನೋ ಯಾವಾಗ ಹೋಗ್ತಿದ್ನೋ ಅದು ಕೂಡ ಕುಟುಂಬಸ್ಥರಿಗೆ ಆಗ್ತಿರ್ಲಿಲ್ಲ. ಮತ್ತೆ ಒಂದು ದಿನ ಹೀಗೆ ಅವನ ಮಗ ಇವನು ಇಲ್ಲಿ ನಳ್ತಾ ಬಿದ್ದ ಆತ್ಮ, ಅವನು ಪ್ರೇತಾತ್ಮ ಆಗಿರ್ತಾನೆ. ಅಂದ್ರೆ ಅಲ್ದಾಡ್ತಾ ಇರುವಂತಹ ಪ್ರೇತಾತ್ಮಗಳು ಏನಾಗಿರುತ್ತೆ ಅಂದ್ರೆ, ಅವ್ರಿಗೆ ಸೂಕ್ಷ್ಮ ದೇಹ ಇರುತ್ತೆ ವಿನಃ ಅವ್ರಿಗೆ ಏನ್ ಬೇಕೋ ಅದು ಮಾಡ್ಲಿಕ್ಕೆ ಆಗಲ್ಲ. ನೀರು ಬಾಯಾರಿಕೆ ಆದ್ರೆ ನೀರ್ ಕುಡಿಲಿಕ್ಕೂ ಕೂಡ ಆಗಲ್ಲ. ಹಾಗೇನೆ ಇವನಿಗೂ ಕೂಡ ಜಡನಿಗೆ ಏನಾಗುತ್ತೆ, ನೀರ್ ಬೇಕಂದ್ರೂ ಕೂಡ ನೀರು ಸಿಗಲ್ಲ. ಮತ್ತೆ ಅವನು ಮಲಗ್ಬೇಕಂದ್ರೂ ಕೂಡ ನಿದ್ದೆ ಬರಲ್ಲ, ಆಯಾಸ ಆಗ್ತಾ ಇರುತ್ತೆ. ಅವನು ರೆಸ್ಟ್ ಮಾಡ್ಬೇಕು ಅಂದ್ರೂ ಕೂಡ ಅವನಿಗೆ ಆ ರೆಸ್ಟ್ ತಗೊಳ್ಳಿಕ್ಕೆ ಆಗಲ್ಲ. ಸೊ ಹೀಗೆ ಪ್ರತಿಯೊಂದು ರೀತಿಯಲ್ಲೇನೂ ಕೂಡ ಅವನು ಬಹಳಷ್ಟು ವ್ಯಾತನೆಯನ್ನ ಪಡ್ತಾನೆ. ಹೀಗೆ ಒಂದು ಓಂ ನಮೋ ನಾರಾಯಣಾಯ. ಹೀಗೆ
ಒಂದು ದಿನ ಅವನ ಮಗ ಅಂದ್ರೆ ಜಡನ ಮಗ ಅವನು ಜನಸ್ಥಾನದಲ್ಲಿ ಊರಿನಲ್ಲಿ ಇರ್ತಾನೆ. ಯಾಕೆ ತಂದೆಯವರು ಇನ್ನೂ ಕೂಡ ಬರ್ಲಿಲ್ಲ, ಎಷ್ಟು ದಿನ ಆಗೋಯ್ತು ಅಂತ ಹೇಳಿ ಅವನು ಚಿಂತೆಗೆ ಈಡಾಗ್ತಾನೆ. ಯಾಕಂದ್ರೆ ತಂದೆ ಅಷ್ಟು ಕ್ರೂರಿ ಆಗಿದ್ರು ಕೂಡ ಮಗ ಬಹಳ ಸದ್ಗುಣಿ ಆಗಿರ್ತಾನೆ. ಯಾಕಂದ್ರೆ ಅವನ ಹೆಸರು ಮೇಧಾವಿ. ಅವನ ಹೆಸರಿನ ಹಾಗೇನೆ ಅವನ ವ್ಯಕ್ತಿತ್ವ ಇರುತ್ತೆ, ಅವನ ಗುಣಗಳು ಕೂಡ ಹಾಗೇನೆ ಇರುತ್ತೆ. ಈ ಮೇಧಾವಿ ಬಹಳ ಚಿಂತನೆಗೆ ಒಳಗಾಗ್ತಾನೆ. ಒಂದಿನ ಅವನು ಎಲ್ಲರಿಗೂ ಕೂಡ ವಿಚಾರಣೆ ಮಾಡಿ ಕೇಳಿದಾಗ ಯಾವ ಊರಿಗೆ ಅವನು ವ್ಯಾಪಾರಕ್ಕೆ ಹೋಗಿದಾನೋ ಆ ವ್ಯಾಪಾರದಲ್ಲಿ ಇರುವಂತಹ ವ್ಯಾಪಾರಸ್ಥರಿಗೆ ಅವನು ಕೇಳಿದಾಗ ಆ ಮೇಧಾವಿಗೆ ಗೊತ್ತಾಗುತ್ತೆ ಅವನ ತಂದೆ ದರೋಡೆಕೋರರಿಂದ ಏನು ಹಂತಕ್ಕೆ ಒಳಗಾಗಿ ಬಿಟ್ಟಿದ್ದಾನೆ ಅಂತ ಹೇಳಿ ಗೊತ್ತಾಗತ್ತೆ. ಆವಾಗ ಅದು ದೇಹಾಂತರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆತ್ಮಾಂತರಿ ಹೋಗ್ಬಿಟ್ಟಿರುತ್ತೆ, ದೇಹ ಯಾವ್ದೋ ಕಾಡು ಪ್ರಾಣಿ ತಿಂದು ಹೋಗ್ಬಿಟ್ಟಿರುತ್ತೆ. ಸೊ ಅವನಿಗೆ ಸಿಗೋದಿಲ್ಲ. ಅವನು ನನ್ನ ತಂದೆ ದುಷ್ಟನಾದ್ರೂ ಕೂಡ ಅವನು ಬಹಳ ಸದ್ಗುಣವಂತನಾಗಿರೋದ್ರಿಂದ ನಾನು ಅವರಿಗೆ ಪಿಂಡೋದಗತಿಯನ್ನ ಮಾಡೇ ತೀರ್ತೀನಿ ಅಂತ ಹೇಳಿ ಕಾಶಿ ಅಂತಂದ್ರೆ ಇವತ್ತಿನ ಒಂದು ಬನಾರಸ್ ಆ ಒಂದು ಊರಿಗೆ ಪ್ರಯಾಣವನ್ನ ಬೆಳೆಸ್ತಾನೆ. ಅವನು ಎಷ್ಟು ಮೇಧಾವಿ ಆಗಿದ್ದಂತಂದ್ರೆ ಈ ಭಾಗವತಮು ಭಗವದ್ಗೀತೆ ಎಲ್ಲವನ್ನ ಪ್ರವಚನ ಪಠಣ ಮಾಡುವಂತವನು ಆಗಿದ್ದ. ಸೊ ಅವನು ತಂದೆಯಿಂದ ತದ್ವಿರುದ್ಧವಾಗಿದ್ದ. ಎಲ್ಲ ಗುಣಗಳ ಬ್ರಾಹ್ಮಣರ ಗುಣಗಳು ಅವನಲ್ಲಿ ಇದ್ದುವು. ಹೀಗೆ ಅವನು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾಗ ಅರಣ್ಯದ ಮೂಲಕ ಆವಾಗಲೂ ಕೂಡ ಅಲ್ಲಿ ಅವನಿಗೂ ವಾಹನಗಳಿರ್ಲಿಲ್ಲ. ಅವನು ಕಾಡಿನ ಮೂಲಕ ಪ್ರಯಾಣವನ್ನ ಬೆಳೆಸ್ತಾನೆ. ಈ ಪ್ರಯಾಣಕ್ಕೆ ಅವನು ಕಾಡಿನ ಮೂಲಕ ಹೋಗ್ತಾ ಇರುವಾಗ ಆವಾಗಿನ ಕಾಲದಲ್ಲಿ ಈಗಿನ ತರ ಈ ಒಂದು ರೇಡಿಯೋ, ಟಿವಿ ಅಥವಾ ಈ ಮೊಬೈಲ್ ಫೋನ್ ಅಲ್ಲಿ ಯೂಟ್ಯೂಬ್ ಈ ತರ ಯಾವುದೇ ಹಾಡನ್ನ ಕೇಳ್ತಾ ಹೋಗೋದು ಆ ತರ ಇರ್ಲಿಲ್ಲ. ಏನ್ ಮಾಡಿದ್ರು ಕೂಡ ಭಗವಂತನ ಪಾರಾಯಣವನ್ನ ಅವರು ಮಾಡ್ತಾ ಕೇಳ್ತಾ ಹೋಗ್ತಾ ಇದ್ರು. ಅವನು ಕೂಡ ಕೆಲವೊಂದು ಪುಸ್ತಕಗಳನ್ನ ತಾನು ತೆಗೆದುಕೊಂಡು ಹೋಗಿದ್ದ. ಹೀಗೆ ಅರಣ್ಯದಲ್ಲಿ ಹೋಗ್ತಾ ಇರುವಾಗ ಅವನಿಗೆ ಸ್ವಲ್ಪ ಆಯಾಸ ಆಯ್ತು. ಒಂದು ಮರದ ಕೆಳಗಡೆ ಅವನು ಕೂಡ್ತಾನೆ. ಆ ಮರದ ಕೆಳಗಡೆ ಯಾವ ಮರದ ಕೆಳಗಡೆ ಕೂಡ್ತಾನೆ ಅಂತ ಹೇಳಿದ್ರೆ ಅವನ ತಂದೆ ಆ ದರೋಡೆಕೋರದಿಂದ ಹಂತಕನಾಗಿದ್ನೋ, ಎಲ್ಲಿ ಅವನು ಕೊಲ್ಲಲ್ಪಟ್ಟಿದ್ನೋ ಅದೇ ಜಾಗದಲ್ಲಿ ಅವನು ಕೂಡ್ತಾನೆ. ಅದು ಒಂದು ವಿಧಿ. ಆ ವಿಧಿ ಯಾಕೆ ಅಂತಂದ್ರೆ ಪೂರ್ವ ಜನ್ಮದ ಒಂದು ಪುಣ್ಯದ ಫಲ. ಹೀಗೆ ಇವನು ಜಡ ಕೂಡ ಪೂರ್ವ ಜನ್ಮದಲ್ಲಿ ಕೆಲವೊಂದು ಪುಣ್ಯ ಮಾಡಿರ್ತಾನೆ. ಅದಕ್ಕಾಗಿ ಅಷ್ಟು ಒಳ್ಳೆಯ ಮಗ ಹುಟ್ಟಿರ್ತಾನೆ. ಅದಕ್ಕಾಗಿಯೇ ಮಗ ಅಲ್ಲಿ ಬರೋ ಹಾಗೆ ಅದು ಆಗತ್ತೆ. ಮುಂದೆ ಇದನ್ನ ನೋಡೋಣ, ಯಾಕೆ ಮತ್ತೆ ಅವನು ಪಾಪಕ್ಕೆ ಈಡಾದ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಮೇಧಾವಿ ಆ ಜಡನ ಮಗ ಏನ್ ಮಾಡ್ತಾನೆ, ಭಗವದ್ಗೀತೆಯ ಪುಸ್ತಕವನ್ನ ತೆಗೆದು ಅಲ್ಲಿ ಇರುವಂತಹ ಭಗವದ್ಗೀತೆಯ 3ನೇ ಅಧ್ಯಾಯವನ್ನ ಪಠಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. 3ನೇ ಅಧ್ಯಾಯ ಎಲ್ಲ ಮುಗಿಯುತ್ತೆ. ಮುಗಿಯುವಷ್ಟರಲ್ಲಿ ಅಲ್ಲಿ ಒಂದು ದೈತ್ಯಾಕಾರವಾದಂತಹ ಒಂದು ಆತ್ಮ ಮುಂದೆ ನಿಲ್ಲುತ್ತೆ. ಅದು ಗೊತ್ತಿಲ್ಲದೆ ಇವನು ಮಿಂಚು ಆಗಿ ಬಂದು ನಿಲ್ಲುತ್ತೆ ಆಕಾಶದ ಎತ್ತರವಾಗಿ. ಭಯದಿಂದ ಮೇಧಾವಿ ಮೇಲೆ ಕಣ್ಣು ಮಾಡಿ ನೋಡ್ತಾನೆ. ಅಲ್ಲಿ ಒಂದು ಆತ್ಮ ಒಂದು ಒಳ್ಳೆಯ ಸದ್ಗುಣದ ರೂಪವನ್ನ, ಒಂದು ಪ್ರಕಾಶಮಾನವಾದ ರೂಪವನ್ನ ಪಡ್ಕೊಳ್ಳುತ್ತೆ. ಆ ಪ್ರಕಾಶಮಾನವಾದ ರೂಪೇ ಅವರ ತಂದೆಯದ್ದು. ಸೊ ಮೊದಲು ಆತ್ಮ ಆಗಿರುತ್ತೆ. ಯಾವಾಗ 3ನೇ ಅಧ್ಯಾಯ ಪಠಣ ಮುಗಿದು ಸರ್ವಂ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾನೋ ಆವಾಗ ಹರೇ ಕೃಷ್ಣ ಮಾತಾಜಿ. ಜರ ಮಗನ ಮಾತಾಜಿ ನೀವು ಹೇಳ್ತಾ ಇರೋದು? ಜಡ ನಾನು ಆಮೇಲೆ ಮಾತಾಡ್ತೇನೆ ಮಾತಾಜಿ. ಹರೇ ಕೃಷ್ಣ. ಜಡ ಎಂಬ ಬ್ರಾಹ್ಮಣನ ಮಗ ಮೇಧಾವಿ. ಕ್ಷಮಿಸಿ, ನಾನು ಆಮೇಲೆ ಮಾತಾಡ್ತೇನೆ ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದೆ? ಓಕೆ, ಸಮಾನವಾದ ಬೆಳಕಿನಿಂದ ಧನ್ಯವಾದಗಳು. ಸಾರಿ ಮಾತಾಜಿ, ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಜಡನ ಅಂತ ಕನ್ಫ್ಯೂಸ್ ಆಯ್ತು ಅಷ್ಟೇ ಮಾತಾಜಿ, ಕ್ಷಮೆ ಇರ್ಲಿ ಮಾತಾಜಿ. ಸೊ ನಾವು ಯಾವ್ದೇ ಲೋಕದಲ್ಲಿ ಇರ್ತೇವೆ ಹೇಳುವಾಗ ಆಕ್ಚುಲಿ ನಾನಿಲ್ಲಿ ಇರೋದಿಲ್ಲ. ಸೊ ಅದೇನಾಗೋಗ್ಬಿಡುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ದೈತ್ಯಾಕಾರವಾದಂತಹ ಒಂದು ಆತ್ಮ, ಏನು ಆತ್ಮ ಹೇಗಿರುತ್ತೋ ಅದು ದೈತ್ಯಾಕಾರವಾಗಿರುತ್ತೆ. ಆ ಒಂದು ದೈತ್ಯಾಕಾರದ ಬದಲಾಗಿ ಆ ಒಂದು ಜಡ ಅಂದ್ರೆ ಮೇಧಾವಿಯ ಮಗ, ಮೇಧಾವಿಯ ತಂದೆ ಜಡ ಅಲ್ಲಿ ಒಂದು ಪ್ರಕಾಶಮಾನವಾದಂತಹ ರೂಪವನ್ನ ತೆಗೆದುಕೊಂಡು ನಿಲ್ತಾನೆ. ಅಂದ್ರೆ ಅವನ ತಂದೆಯ ರೂಪವನ್ನ ನೋಡಿ, ಪ್ರೇತಾತ್ಮ ಇದ್ದದ್ದು ಪ್ರಕಾಶಮಾನವಾದಂತಹ ರೂಪವನ್ನ ನೋಡಿ ಅವನಿಗೆ ತಂದೆಯನ್ನ ನೋಡಿ ಸ್ವಲ್ಪ ಅವರು ಬಂದ್ರಲ್ಲ ಅಂತ ಹೇಳಿ ಸಮಾಧಾನ ಆಗತ್ತೆ. ಆವಾಗ ಅಲ್ಲಿ ಹೇಳ್ತಾನೆ ಜಡ ಎನ್ನುವನು, ನೀನು ಕಾಶಿಗೆ ಹೋಗ್ತಾ ಇದೀಯಾ ಪಿಂಡೋದಕ ಕ್ರಿಯೆಯನ್ನ ಮಾಡ್ಲಿಕ್ಕೆ, ನನಗಾಗಿ ಈ ನೀನು ಕುಳಿತಿರುವಂತಹ
ಒಂದು ಮರದ ಅಡಿಯಲ್ಲೇ ನಾನು ಕೊಲ್ಲಲ್ಪಟ್ಟಿದ್ದೆ ದರೋಡೆಕೋರರಿಂದ. ನಾನು ಪ್ರೇತಾತ್ಮ ಆಗಿ ಎಲ್ಲ ಕಡೆ ಕೂಡ ತಿರುಗಾಡ್ತಾ ಇದ್ದೆ, ಯಾಕಂದ್ರೆ ನಾನು ಮಾಡಿದ ಪಾಪ ಕರ್ಮಗಳಿಂದ. ಆದ್ರೆ ನಾನು ಮಾಡಿದಂತಹ ಕೆಲವು ಪುಣ್ಯ ಕಾರ್ಯಗಳಿಂದ ನಿನ್ನಂಥ ಮಗನನ್ನ ನಾನು ಪಡೆದಿದ್ದೇನೆ. ಸೊ ಈ ಪಿಂಡೋದಕ ಕ್ರಿಯೆ ನೀನು ಮಾಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ ನೀನು 3ನೇ ಅಧ್ಯಾಯ, ಈ ಭಗವದ್ಗೀತೆಯ 3ನೇ ಅಧ್ಯಾಯವನ್ನ ಪಠಿಸಿದ್ದೀಯ, ಇದರಿಂದ ನನಗೆ ಮುಕ್ತಿ ಸಿಕ್ಕಿದೆ. ಸೊ ನಾನು ಮುಂದಿನ ಲೋಕಗಳಿಗೆ ನಾನು ನನ್ನ ಪುಣ್ಯದ ಪ್ರಕಾರ ನಾನು ಸಾಗ್ತಾ ಇದ್ದೇನೆ ಅಂತ ಹೇಳಿ ಆ ಒಂದು ದೇಹ, ಪ್ರಕಾಶಮಾನವಾದಂತಹ ದೇಹ ಮಾಯವಾಗುತ್ತೆ. ಹೀಗೆ ಈ ಜಡನ ಮಗ, ಜಡ ಅಲ್ಲ ಜಡನ ಮಗ ಏನ್ ಮಾಡ್ತಾನೆ, ಪುಣ್ಯವನ್ನ ಪಡ್ಕೊಳ್ತಾನೆ. ಜಡನ ಮಗನೂ ಕೂಡ ಪುಣ್ಯವನ್ನ ಪಡ್ಕೊಳ್ತಾನೆ. ಜೊತೆಗೆ ಆ ಒಂದು ಪಿಂಡೋದಕ ಕ್ರಿಯೆ ಏನಿದೆ ಅದು ಕೂಡ ತಂದೆಗೆ ನಡೆದು ಹೋಗ್ಬಿಡತ್ತೆ. ಹೀಗೇನೆ ಒಂದು ಆಕಾಶವಾಣಿ ಆಗತ್ತೆ. ಏನಂತ, ಯಾರು ಈ ಭಗವದ್ಗೀತೆಯ 3ನೇ ಅಧ್ಯಾಯವನ್ನ ಓದ್ತಾರೋ ಅವರು ಎಲ್ಲರ ಒಂದು ಆತ್ಮಕ್ಕೆ ಶಾಂತಿಯನ್ನ ಕೊಡಬಲ್ಲರು ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಇದು ಒಂದು ಕಾನ್ವರ್ಸೇಷನ್ ಎಲ್ಲಿ ನಡೆದಿತ್ತು, ಈ ಒಂದು ಸಂವಹನ ಎಲ್ಲಿ ಈ ಒಂದು ವೈಕುಂಠ ಲೋಕದಲ್ಲಿ ವಿಷ್ಣು ಲಕ್ಷ್ಮಿಗೆ ಹೇಳ್ತಾ ಇರ್ತಾನೆ. ಹಾಗೆ ವಿಷ್ಣು ಲಕ್ಷ್ಮಿಗೆ ಹೇಳ್ತಾನೆ, ಯಾರು ಈ ಒಂದು ತಮ್ಮ ಕುಟುಂಬಸ್ಥರು ಯಾರ್ಯಾರಿಗೆ ಪಿಂಡೋದಕ ಕ್ರಿಯೆ ಮಾಡಿರೋದಿಲ್ವೋ ಅವರು ಅಕಾಲ ನಿಧನ ಅಂತ ಹೇಳ್ತಾರೆ. ಅಂದ್ರೆ ಕಾಲ ಇಲ್ಲದೆ ಇದ್ದಾಗ, ಅಂದ್ರೆ ಅವರಿಗೆ ಸಾವು ಬಂದಿರೋದಿಲ್ಲ, ಅಕಾಲಿಕವಾಗಿ ಆ ಮೃತ್ಯು ಆಗಿರುತ್ತೆ. ಅಂತವ್ರು ಯಾರು ಪ್ರೇತಾತ್ಮಗಳಿದ್ದಾರೋ ಅವರ ಹೆಸರನ್ನ ಪಡ್ಕೊಂಡು, ಅವರ ಹೆಸರನ್ನ ಹೇಳ್ಕೊಂಡು ನಾವು ಈ ಭಗವದ್ಗೀತೆಯ ಅಧ್ಯಾಯವನ್ನ ಓದಿದಾಗ ಅವ್ರಿಗೆ ಸಕಲ ಪಿಂಡೋದಕ ಕ್ರಿಯೆಗಳು ಸಿಕ್ಕು ಅವರ ಪಾಪ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಮುಂದೆ ಇನ್ನೇ ಕಥೆ ಇದೆ. ಅವನು ಯಮಲೋಕಕ್ಕೆ ಹೋಗ್ತಾನೆ. ಯಮಲೋಕದಲ್ಲಿ ಈ ಮೇಧಾವಿಗೆ ಗೊತ್ತಾಗತ್ತೆ ಹೀಗೆ ಎಲ್ಲ ನಮ್ಮ ಪೂರ್ವಜರೂ ಕೂಡ ಇದರಿಂದ ಮುಕ್ತಿ ಪಡ್ಕೊಳ್ಬಹುದು ಅಂತ ಹೇಳ್ಕೊಂಡು ಅವನು 3ನೇ ಅಧ್ಯಾಯದ ಪಠಣವನ್ನ ಪದೇ ಪದೇ ಮಾಡ್ತಾನೆ. ಅವರ ಪೂರ್ವಜರೆಲ್ಲರನ್ನೂ ಕೂಡ ಪಡೆದಂತಹ ಪಾಪಗಳು ನಾಶ ಆಗೋಗತ್ತೆ. ಆಮೇಲೆ ತಮ್ಮ ವಿಷ್ಣುದೂತರನ್ನ ಯಮ ಲೋಕಕ್ಕೆ ಕಳಿಸಿ ಅವನು ಹೇಳ್ತಾನೆ, ಯಾರ್ಯಾರು ಇಲ್ಲಿ ಮೇಧಾವಿಯ ಪೂರ್ವಜರಿದ್ದಾರೋ ಎಲ್ಲರಿಗೂ ಕೂಡ ಪಾಪ ನಾಶ ಆಗಿ ಅವರನ್ನ ಲೋಕಕ್ಕೆ, ಈ ಒಂದು ಸ್ವರ್ಗ ಲೋಕಗಳಿಗೆ ಕಳಿಸು ಅಂತ ಹೇಳಿ ಯಮನಿಗೆ ಆಜ್ಞೆಯನ್ನ ಮಾಡ್ತಾನೆ. ಯಮ ಈ ವಿಷ್ಣುವಿನ ಆಜ್ಞೆಯನ್ನ ಕೇಳ್ಕೊಂಡು ಅದೇ ತರ ಅವರನ್ನ ಈ ಒಂದು ಪಾಪದಿಂದ ಮುಕ್ತಿಯನ್ನ ಮಾಡಿ ಯಮದೂತ ಈ ಸ್ವರ್ಗ ಲೋಕಗಳಿಗೆ ಅವರನ್ನ ಕಳಿಸ್ತಾನೆ. ಸೊ ಇದೇ ಇದ್ರ ಅರ್ಥ ಹೀಗಲ್ಲ. ಇನ್ನೊಂದು ನಾವು ತಿಳ್ಕೊಳ್ಳೋ ಹಾಗೆ, ಹೀಗೆ ನಾವು ಎಲ್ಲ ಪಾಪಗಳನ್ನ ಮಾಡಿ ನಾವು ಕೂಡ ಒಳ್ಳೆಯ ಮಗನನ್ನ ಹೆತ್ತು ಅವನಿಗೆ ಒಳ್ಳೆಯ ಒಂದು ಧರ್ಮಾಚರಣೆಯನ್ನ ಕೊಟ್ಟು ನಾವು ಕೂಡ ಹೀಗೆ ಮೋಕ್ಷವನ್ನ ಪಡ್ಕೊಳ್ಬಹುದು ಅಂತ ಏನಾದ್ರೂ ನೀವು ಅನ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ಈ ಒಬ್ಬ ಜಡ ಏನ್ ಮಾಡಿದ್ದ, ಅಂದ್ರೆ ಅವನ ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಪುಣ್ಯ ಕಾರ್ಯ ಮಾಡಿದ್ದ. ಆ ಪುಣ್ಯ ಕಾರ್ಯದಿಂದ ಇಂಥ ಒಳ್ಳೆ ಮಗ ಹುಟ್ಟಿರೋದ್ರಿಂದ ಅವನಿಗೆ ಈ ತರನಾದಂತಹ ಒಂದು ಪಾಪದ ಮುಕ್ತಿ ಸಿಕ್ತು. ಹಾಗೇನೆ ಎಲ್ಲರನ್ನೂ ಕೂಡ ಪುಣ್ಯ ಕಾರ್ಯ ಮಾಡಿರೋದಿಲ್ಲ. ಮತ್ತೆ ಇನ್ನೊಂದು, ಪಿಂಡೋದಕ ಕ್ರಿಯೆನ ಮಾಡೋ ಅವಶ್ಯಕತೆ ಇಲ್ಲ ಅಂದ ತಕ್ಷಣ ನಾವು ಯಾವುದೇ ಶಾಸ್ತ್ರ ವಿಧಾನಗಳನ್ನ ಬಿಡೋ ಅವಶ್ಯಕತೆ ಇಲ್ಲ, ಬಿಡಕೂಡ್ದು. ಯಾಕಂದ್ರೆ ಭಗವಂತ ಹೇಳಿರೋದು ಮಾಡಿ ಅಂತ. ಹೀಗೆ ನಾವು ಪಿಂಡೋದಕ ಕ್ರಿಯೆ ಮಾಡೋದಾಗತ್ತೆ ಅಂತ 3ನೇ ಅಧ್ಯಾಯವನ್ನ ಓದ್ಬಿಟ್ಟು ಪಿಂಡೋದಕ ಕ್ರಿಯೆ ಆಯ್ತು ಅಂತ ತಿಳ್ಕೊಳ್ಳೋರು ಕೂಡ ಬಹಳ ಜನ ಇದ್ದಾರೆ. ಅದನ್ನು ಕೂಡ ಮಾಡಬೇಡಿ. ಇದು ಕೇವಲ ಶಾಸ್ತ್ರೋಕ್ತವಾಗಿ ತಿಳಿಯಪಡಿಸ್ಲಿಕ್ಕೆ ಇರುವಂತಹ ಒಂದು ವಿಧಾನ ಅಷ್ಟೇ. ಹಾಗಾಗಿ ಎಲ್ಲ ಒಂದು ವಿಧಾನ ಪೂರ್ವಕವಾಗಿಯೇ ನಾವು ಮಾಡ್ಬೇಕು. ಸೊ ಅದ್ರ ಪಕ್ಷದಲ್ಲಿ ಮಾಡಕ್ಕಾಗದೇ ಇರುವಂತಹ ಪಕ್ಷದಲ್ಲಿ ಇಂಥ ಒಂದು ಲಾಭವನ್ನು ನಾವು ಪಡ್ಕೊಳ್ಬಹುದು. ಜೊತೆಗೆ ಆ ಪಿಂಡೋದಕ ಕ್ರಿಯೆನೂ ಮಾಡಿ ಈ ಅಧ್ಯಾಯವನ್ನೂ ಕೂಡ ಓದಿದ್ರೆ ಬಹಳಷ್ಟು ಈ ಪೂರ್ವಜರಿಗೆ ಲಾಭ ಬಂದು ಒದಗುತ್ತೆ. ಸೊ ನೀವು ಕೂಡ ನೋಡಿ, ಯಾರು ನಿಮ್ಮ ಪೂರ್ವಜರಿದ್ದಾರೋ ಅವ್ರಿಗೆ ಯಾರಿಗೆ ಪಿಂಡೋದಕ ಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ತರ್ಪಣ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದ್ಸಲಿಗೆ, ಅಂತವರಿಗೆ ನೀವು ಕೂಡ ಈ ಭಗವದ್ಗೀತೆಯ 3ನೇ ಅಧ್ಯಾಯವನ್ನ ಡೆಡಿಕೇಟ್ ಮಾಡಬಹುದು. ಅವ್ರಿಗೆ ನೀವು ಇದನ್ನ ಸಲ್ಲಿಸಬಹುದು. ಇದೇ ಒಂದು ಈ ಕಥೆ. ಇದರಿಂದ ಜಡನು ಕೂಡ ಮುಕ್ತನಾದ, ಮೇಧಾವಿಯೂ ಕೂಡ ಅವನ ಮಗನೂ ಕೂಡ ಪುಣ್ಯವನ್ನ ಪಡ್ಕೊಂಡ, ಮತ್ತೆ ಇತರರಿಗೂ ಕೂಡ ಇದರ ಒಂದು ಮಹಿಮೆ ಗೊತ್ತಾಯಿತು. ಹೀಗೆ ಈ ಮಹಿಮೆಯನ್ನ ಭೂಲೋಕದಲ್ಲಿ ತಿಳಿಸ್ಲಿಕ್ಕೆ ಈ ಒಂದು ಸಂವಹನ, ಈ ಲಕ್ಷ್ಮಿ ಮತ್ತು ವಿಷ್ಣುವಿನ ಸಂವಹನ ಮತ್ತೆ ಶಿವ ಮತ್ತು ಪಾರ್ವತಿಯ ಸಂವಹನದಿಂದ ನಮ್ಗೆ ಈ ಕಥೆ ಗೊತ್ತಾಗುತ್ತೆ. ಈ ಕಥೆ ಎಲ್ಲಿಂದ ಬಂತು? ಈ ಕಥೆ ಪದ್ಮ ಪುರಾಣದಲ್ಲಿ ಹೇಳಲಾಗಿದೆ, ಸ್ಮೃತಿಯ ಮೂಲಕ. ಸೊ ಇದರಿಂದ ನಾವು ಇದನ್ನ ಅಂದ್ರೆ ಸಂತ ಋಷಿಗಳ ಮೂಲಕ ನಾವು ಈ ಒಂದು ಕಥೆಯನ್ನ ನಾವು ತಿಳ್ಕೊಂಡಿದ್ದೇವೆ. ಸೊ ಇಷ್ಟು ಇದರ ಮಹಿಮೆ. ಸೊ ಇದ್ರ ಕುರಿತಾಗಿ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ನಾವು ಇಲ್ಲಿಗೆ ಮುಂದೆ ಪ್ರಾರಂಭ ಮಾಡೋಣ, ಇಲ್ಲ ಕ್ವೆಶನ್ ಎಂಡಿಗೆ ಇಟ್ಕೊಳ್ತೇನೆ.
ನಾವು ಕೂಡ ಇದರ ಲಾಭವನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ. ಯಾರಿಗೆಲ್ಲ 3ನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋದಿದೆಯೋ, ಶ್ಲೋಕಗಳನ್ನ ಭಾವಾರ್ಥವನ್ನ ಓದಲಿಕ್ಕೆ ಇಚ್ಛೆ ಇದೆಯೋ ಹ್ಯಾಂಡ್ ರೈಸ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ನಾವು ಶ್ಲೋಕವನ್ನ ಇವತ್ತು ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತವೃಂದಕ್ಕೂ ಜೈ. ಭಗವದ್ಗೀತೆ 3ನೇ ಅಧ್ಯಾಯ ಕರ್ಮಯೋಗ. ಶ್ಲೋಕ 1. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. 3 ಜನರಿಗೆ ಹೇಳಿಸುವಂತೆ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಉಷಾ ಭಟ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಲತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ್ಥ: ಅರ್ಜುನ ಉವಾಚ, ಅರ್ಜುನನು ಹೇಳಿದನು, ಜಾಯಸಿ ಉತ್ತಮವು ಎಂಬುದು ಚೇತ್ ಆಗಿದ್ದರೆ, ಕರ್ಮಣಃ ಕಾಮ್ಯ ಕರ್ಮಕ್ಕಿಂತಲೂ ತೇ ನಿನ್ನ ಮತ ಭಾವನೆ, ಬುದ್ಧಿಯು ಜನಾರ್ದನ ಕೃಷ್ಣನೇ, ತತ್ ಆದ್ದರಿಂದ, ಕಿಂ ಏಕೆ, ಕರ್ಮಣಿ ಕರ್ಮದಲ್ಲಿ, ಘೋರೆ ಭೀಕರವಾದ, ಮಾಂ ನನ್ನನ್ನು, ನಿಯೋಜಯಸಿ ತೊಡಗಿಸುತ್ತಿದ್ದೀಯೇ, ಕೇಶವ ಕೃಷ್ಣನೇ. ಅನುವಾದ: ಅರ್ಜುನನು ಹೇಳಿದನು, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತನ್ನ ಆತ್ಮೀಯ ಗೆಳೆಯನಾದ ಅರ್ಜುನನನ್ನು ಲೌಕಿಕ ದುಃಖ ಸಾಗರದಿಂದ ಉದ್ಧರಿಸಲು
ದೇವೋತ್ತಮ ಪರಮ ಪುರುಷನು ಹಿಂದಿನ ಅಧ್ಯಾಯದಲ್ಲಿ ಆತ್ಮದ ಸ್ವರೂಪವನ್ನು ಬಹು ವಿವರವಾಗಿ ವರ್ಣಿಸಿದ್ದಾನೆ. ಸಾಕ್ಷಾತ್ಕಾರಕ್ಕೆ ಸೂಚಿಸಿದ ಮಾರ್ಗ ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆ. ಹಲವೊಮ್ಮೆ ಕೃಷ್ಣ ಪ್ರಜ್ಞೆ ಎಂದರೆ ಜಡತ್ವ ಎನ್ನುವ ತಪ್ಪು ಗ್ರಹಿಕೆ ಇರುವುದುಂಟು. ಇಂತಹ ತಪ್ಪು ಗ್ರಹಿಕೆ ಇರುವ ಮನುಷ್ಯನು ಬಹುಬಾರಿ ಶ್ರೀಕೃಷ್ಣನ ಪಾವನ ನಾಮವನ್ನು ಜಪ ಮಾಡಿ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಸಾಧಿಸಲು ಏಕಾಂತವಾದ ಸ್ಥಳಕ್ಕೆ ಹೋಗಿ ಬಿಡುವುದುಂಟು. ಆದರೆ ಕೃಷ್ಣ ಪ್ರಜ್ಞೆಯು ಸಿದ್ಧಾಂತದಲ್ಲಿ ಶಿಕ್ಷಣವಿಲ್ಲದೆ ಏಕಾಂತ ಸ್ಥಳದಲ್ಲಿ ಕೃಷ್ಣನಾಮ ಜಪ ಮಾಡುವುದು ಅಪೇಕ್ಷಣೀಯವಲ್ಲ. ಹೀಗೆ ಮಾಡುವುದರಿಂದ ಮುಗ್ಧ ಜನರು ಅಗ್ಗದ ಮೆಚ್ಚಿಗೆ ಲಭ್ಯವಾಗಬಹುದು ಅಷ್ಟೇ. ಕೃಷ್ಣ ಪ್ರಜ್ಞೆ ಅಥವಾ ಬುದ್ಧಿಯೋಗ ಆಧ್ಯಾತ್ಮಿಕ ಪ್ರಗತಿಯ ವಿಜ್ಞಾನದಲ್ಲಿ ಬುದ್ಧಿಯನ್ನು ತೊಡಗಿಸುವುದು ಎಂದರೆ ಕ್ರಿಯಾಶೀಲ ಬದುಕಿನಿಂದ ದೂರವಾಗಿ ಏಕಾಂತ ಸ್ಥಳದಲ್ಲಿ ವ್ರತ ತಪಸ್ಸುಗಳಲ್ಲಿ ನಿರತವಾಗುವುದು ಎಂದೇ ಅರ್ಜುನನು ಭಾವಿಸಿದನು. ಇದನ್ನೇ ಬೇರೆ ಮಾತುಗಳಲ್ಲಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪರಮೇಶ್ವರ್ ಪ್ರಭುಜಿ ಹರೇ ಕೃಷ್ಣ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಪ್ರಜ್ಞೆಯನ್ನು ನೆಪ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಯುದ್ಧ ಮಾಡುವುದನ್ನು ತಪ್ಪಿಸಲು ಅವನು ಬಯಸಿದ. ಆದರೆ ಶುದ್ಧಾವಂತ ಶಿಷ್ಯನಾದ ಅವನು ಈ ವಿಷಯವನ್ನು ತನ್ನ ಗುರುವಿನ ಮುಂದಿಟ್ಟು ಅತ್ಯಂತ ಯೋಗ್ಯವಾದ ಕಾರ್ಯ ಮಾರ್ಗ ಯಾವುದು ಎಂದು ಪ್ರಶ್ನಿಸಿದ. ಉತ್ತರವಾಗಿ ಶ್ರೀಕೃಷ್ಣನು ಈ 3ನೇ ಅಧ್ಯಾಯದಲ್ಲಿ ಕರ್ಮಯೋಗವನ್ನು ಅಥವಾ ಕೃಷ್ಣ ಪ್ರಜ್ಞೆಯ ಕಾರ್ಯವನ್ನು ವಿಸ್ತಾರವಾಗಿ ವಿವರಿಸಿದ. ಹರಿ ಓಂ. ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಶ್ಲೋಕ. ಅರ್ಜುನ ಉವಾಚ ವ್ಯಾಮಿ ಶ್ರೇಣೇವ ವ್ಯಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹ ಮಾಪ್ನುಯಾಮ್. ವ್ಯಾಮಿ ಶ್ರೇಣೇವ ವ್ಯಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋ ಅಹಂ ಆಪ್ನುಯಾಮ್. ಹರೇ ಕೃಷ್ಣ. ಸುಗಂಧಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಧ್ಯಾಯ 3 ಶ್ಲೋಕ 2. ವ್ಯಾಮಿ ಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋ ಅಹಮಾಪ್ನುಯಂ. ಹರೇ ಕೃಷ್ಣ ಮಾತಾಜಿ. ವ್ಯಾಮಿ ಶ್ರೇಣೇವ ವ್ಯಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋ ಅಹಂ ಆಪ್ನುಯಾಮ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಓದ್ತೀನಿ ಮಾತಾಜಿ. ಶ್ಲೋಕ 2. ವ್ಯಾಮಿ ಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋ ಅಹಂ ಆಪ್ನುಯಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ವ್ಯಾಮಿ ಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋ ಅಹಂ ಆಪ್ನುಯಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಶಬ್ದಗಳ ಅರ್ಥ ಅನುವಾದ. ಹರೇ ಕೃಷ್ಣ. ಮಾತಾಜಿ. ಹೌದು ಮಾತಾಜಿ. ಹರೇ ಕೃಷ್ಣ. ಕೆಳಗ್ ಮಾಡ್ಬೇಕು, ಇದು ಶ್ಲೋಕ ಮೇಲಕ್ಕೆ ಹೋಗಿದೆ, ಅದಕ್ಕೋಸ್ಕರ ಶ್ಲೋಕ ಬೇಡ ಮಾತಾಜಿ. ಶಬ್ದಗಳ ಅರ್ಥ ಅನುವಾದ. ಆಯ್ತು ಮಾತಾಜಿ. ಹರೇ ಕೃಷ್ಣ. ವ್ಯಾಮಿ ಶ್ರೇಣ ಸಂದಿಗ್ಧಾರ್ಥರ ಇವ ಖಂಡಿತವಾಗಿಯೂ ವ್ಯಾಖ್ಯೇನ ಮಾತಿನಿಂದ ಬುದ್ಧಿಯನ್ನು ಮೋಹಯಸಿ ಭ್ರಾಂತಿಗೊಳಿಸುತ್ತಿದ್ದೀಯೇ. ಇವ ನಿಶ್ಚಯವಾಗಿಯೂ ಮೇ ನನ್ನ ತತ್ ಆದ್ದರಿಂದ ಏಕಂ ಒಂದೇ ಒಂದನ್ನು
ವದ ದಯವಿಟ್ಟು ಹೇಳು. ನಿಶ್ಚಯಿಸಿ ಏನ ಯಾವುದರಿಂದ ಶ್ರೇಯ ನೈಜ ಪ್ರಯೋಜನವನ್ನು ಅಹಂ ನಾನು ಆಪ್ನುಯಾಮ್ ಹೊಂದಬಹುದು. ಅನುವಾದ ಓದ್ಬೇಕಾ ಮಾತಾಜಿ? ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ. ಆದುದರಿಂದ ದಯೆಯಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಾಗರತ್ನ ಮಾತಾಜಿ. ಹರೇ ಕೃಷ್ಣ. ನಾಗರತ್ನ ಮಾತಾಜಿ ಬೇಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಬೇರೆಯವ್ರಿಗೆ ಹೇಳಿ ಮಾತಾಜಿ. ಚಿತ್ರ ಮಾತಾಜಿ. ಹರೇ ಕೃಷ್ಣ. ಇಂದಿನ ಅಧ್ಯಾಯದಲ್ಲಿ ಭಗವದ್ಗೀತೆಗೆ ಪ್ರಸ್ತಾವನೆಯಾಗಿ ಸಾಂಖ್ಯ ಯೋಗ, ಬುದ್ಧಿಯೋಗ, ಬುದ್ಧಿಯ ಮೂಲಕ ಇಂದ್ರಿಯ ನಿಗ್ರಹ, ನಿಷ್ಕಾಮ ಕರ್ಮ ಇಂತಹ ಹಲವು ಮಾರ್ಗಗಳನ್ನು ಆರಂಭಿಕ ಶಿಷ್ಯನ ಸ್ಥಾನವನ್ನು ವಿವರಿಸಿದೆ. ಇವನ್ನು ವ್ಯವಸ್ಥಿತವಾಗಿ ನಿರೂಪಿಸಲಿಲ್ಲ. ಕ್ರಿಯೆ ಮತ್ತು ಗ್ರಹಿಕೆ ಸಾಧ್ಯವಾಗಲು ಇನ್ನು ವ್ಯವಸ್ಥಿತವಾಗಿ ಮಾರ್ಗದ ರೂಪರೇಷೆಯನ್ನು ಕೊಡಬೇಕು. ತಪ್ಪು ಗ್ರಹಿಕೆ ಇಲ್ಲದೆ ಸಾಮಾನ್ಯ ಮನುಷ್ಯನು ಇವನು ಸ್ವೀಕರಿಸುವುದು ಸಾಧ್ಯವಾಗುವಂತೆ ಗೊಂದಲಮಯವೆಂದು ಕಾಣುವ ಈ ವಿಷಯಗಳನ್ನು ಸ್ಪಷ್ಟಪಡಿಸಲು ಅರ್ಜುನನು ಬಯಸಿದನು. ಮಾತಿನ ಚಮತ್ಕಾರದಿಂದ ಅರ್ಜುನನಿಗೆ ಗೊಂದಲವನ್ನುಂಟು ಮಾಡುವುದು ಕೃಷ್ಣನ ಉದ್ದೇಶವಲ್ಲದಿದ್ದರೂ ಅರ್ಜುನನಿಗೆ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯು ನಿಷ್ಕ್ರಿಯತೆಯೇ ಅಥವಾ ಕ್ರಿಯಾಶೀಲತೆಯೇ ಎಂಬುದು ಅರ್ಥವಾಗಲಿಲ್ಲ. ಎಂದರೆ ಭಗವದ್ಗೀತೆಯಲ್ಲಿ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳ ಬಯಸುವ ಎಲ್ಲ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನನು ತನ್ನ ಪ್ರಶ್ನೆಗಳ ಮೂಲಕ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಮೂರನೇ ಅಧ್ಯಾಯಕ್ಕೆ ಕರ್ಮಯೋಗ ಅಂತ ಹೇಳ್ತೇವೆ. ಕರ್ಮಯೋಗ ಅಂತಂದ್ರೆ ಕರ್ಮ ಯೋಗ, ನಮ್ಮ ಕರ್ತವ್ಯಗಳ ಮೂಲಕ ನಾವು ಭಗವಂತನ ಜೊತೆಗೆ ಸಂಪರ್ಕವನ್ನ ಸಾಧಿಸುವುದೇ ಕರ್ಮಯೋಗ. ಯೋಗ ಅಂತಂದ್ರೆ ಭಗವಂತನೊಂದಿಗೆ ಸಂಪರ್ಕವನ್ನ ಕಲ್ಪಿಸಿಕೊಳ್ಳೋದು. ಅದಕ್ಕೊಂದು ಪ್ರೊಸೆಸ್ ಇದೆ, ಹೇಗೆ ಏನು ಅಂತ ಈಗಲೇ ನಾವು ಸ್ವಲ್ಪ ತಿಳ್ಕೊಂಡಿದ್ದೇವೆ. ಮುಂದೆ ಹೋಗ್ತಾ ಹೋಗ್ತಾ ನಾವು ಮತ್ತೆ ತಿಳ್ಕೊಳ್ತೇವೆ. ಕರ್ಮ ಅಂದ್ರೆ ನಮ್ಮ ಕರ್ತವ್ಯ. ಈ ಮೂರು ಭಾಗಗಳನ್ನಾಗಿ ಮಾಡತ್ತೆ ಇಲ್ಲಿ ಭಗವದ್ಗೀತೆಯನ್ನ. ಮೊದಲ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯ, 7ರಿಂದ 12ನೇ ಅಧ್ಯಾಯ, 13ರಿಂದ 18ನೇ ಅಧ್ಯಾಯ, ಹೀಗೆ ಭಾಗಗಳನ್ನಾಗಿ ಮಾಡಿದಾಗ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯವರೆಗೂ ಕೂಡ ಕರ್ಮಯೋಗಾನೇ. ಇವೆಲ್ಲನೂ ಕರ್ಮಯೋಗ ಅಂತಾನೆ ಕರೆಸ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ವಿಶೇಷವಾಗಿ 3ನೇ ಅಧ್ಯಾಯ ಮಾತ್ರ ಕರ್ಮಯೋಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯತೆಯನ್ನ ಕೊಟ್ಟು ಹೆಚ್ಚಿನ ಆದ್ಯತೆ ಕರ್ಮಯೋಗಕ್ಕೆ ಇರೋದು ಈ ಅಧ್ಯಾಯದಲ್ಲಿ. ಹಾಗಾಗಿ ಕರ್ಮಯೋಗ ಅನ್ನುವಂತ ಹೆಸರಿಂದ ಈ ಅಧ್ಯಾಯವನ್ನ ನಾವು ಗುರುತಿಸ್ಕೊಳ್ತೇವೆ. ಹಿಂದಿನ ಅಧ್ಯಾಯ ಯಾವ್ದಾಗಿತ್ತು? ಹಿಂದಿನ ಅಧ್ಯಾಯದ ಒಂದು ಹೆಸರೇನು? ಸಾಂಖ್ಯಯೋಗ. ಅಲ್ಲಿ ನಾವು ತಿಳ್ಕೊಂಡ್ವಿ ಆತ್ಮದ ಕುರಿತು ಕೆಲವೊಂದು ಘಟಕಗಳನ್ನ ನಾವು ತಿಳ್ಕೊಂಡ್ವಿ. ಸೂಕ್ಷ್ಮ, ಈ ಒಂದು ಸ್ಥೂಲ, ಇವೆಲ್ಲ ಸಂಖ್ಯೆಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಮುಂದೆ ನಾವು ನೋಡ್ತಾ ಹೋಗ್ತೇವೆ. ಅದನ್ನ ತಿಳ್ಕೊಂಡು ಇಲ್ಲಿ ಮತ್ತೆ ಅರ್ಜುನ ವಾಚ, ಹೀಗೆ ಗೊಂದಲ ಅವನಿಗೆ ಒಂದೊಂದಾಗಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಇಲ್ಲಿನೂ ಕೂಡ ಮತ್ತೊಂದು ಅವನು ಅನಿರ್ಣಯಕ್ಕೆ ಬಂದಿದ್ದಾನೆ. ಅದು ಏನನ್ನೋದನ್ನ ನೋಡೋಣ. ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ. ಜಾಯತಿ ಚೇತ್ ಕರ್ಮಣಸ್ತೆ ಅಂದ್ರೆ ಈ ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಅಂತ ನೀನ್ ಹೇಳಿದೀಯ. ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ಭಗವಂತ ಹೇಳ್ತಾನೆ, ಏನಂತ ಹೇಳ್ತಾನೆ? ದೂರೇಣ ಹೆವರಂ ಕರ್ಮ ಬುದ್ಧಿಯೋಗ ಧನಂಜಯ. ದೂರೇಣ ಹೆವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೋ ಶರಣಂ ಅನ್ವಿಚ್ಛ ಅಂತ ಹೇಳ್ತಾನೆ. ಅಂದ್ರೆ ಇದರ ಅರ್ಥ, ಈಗ ಜ್ಞಾನ ಅಂದ್ರೆ ಬುದ್ಧಿ ಸಂಪಾದನೆಗಿಂತ ಈ ಕರ್ಮ ಬಹಳ ಕರ್ಮ ಅನ್ನೋದು ಬಿಟ್ರುನು ಈ ಬುದ್ಧಿ ಯೋಗದಲ್ಲಿ ಅಂದ್ರೆ ಭಕ್ತಿ ಯೋಗದಲ್ಲಿ, ಈ ಧ್ಯಾನದಲ್ಲಿ ನೀನು ನನ್ನನ್ನ ತೊಡಗಿಸ್ಕೋ, ನಿನ್ನ ಇಂದ್ರಿಯಗಳನ್ನ
ನನ್ನಲ್ಲಿ ತೊಡಗಿಸ್ಕೋ ಅಂತ ಹೇಳ್ತಾನೆ. ಸೊ ಇಂದ್ರಿಯಗಳನ್ನ ನನ್ನಲ್ಲಿ ತೊಡಗಿಸ್ಕೊಳ್ಳೋದು ಕರ್ಮಕ್ಕಿಂತನೂ ಒಳ್ಳೇದು ಅಂತ ಹೇಳ್ತಾನೆ. ಎಲ್ಲಿ ಇದು 2ನೇ ಅಧ್ಯಾಯದ 49ನೇ ಶ್ಲೋಕದಲ್ಲಿ ಬರುತ್ತೆ. ಈಗ ಬುದ್ಧಿ ಯೋಗ, ಈ ಒಂದು ಭಕ್ತಿ ಅನ್ನೋದು, ನೀನು ಎಲ್ಲವನ್ನು ನನ್ನಲ್ಲಿ ಕೇಂದ್ರೀಕರಿಸುವಂತ ನೀನ್ ಹೇಳ್ತೀಯ, ಮತ್ತೆ ಕರ್ತವ್ಯವನ್ನು ಕೂಡ ಮಾಡು ಅಂತ ಹೇಳ್ತೀಯ, ಮತ್ತೆ ಜೊತೆಗೆ ಕರ್ಮಕ್ಕಿಂತಾನೂ ಕೂಡ ಧ್ಯಾನ ಅಂದ್ರೆ ಬುದ್ಧಿ ಬಹಳ ಮುಖ್ಯವಾದದ್ದು ಅನ್ನೋದನ್ನು ಕೂಡ ನೀನ್ ಹೇಳ್ತೀಯ. ಹಾಗಾಗಿ ನಾನು ಇಲ್ಲಿ ಒಂದು ಗೊಂದಲಕ್ಕೆ ಒಳಗಾಗಿದ್ದೇನೆ ಅಂತ ಹೇಳ್ತಾನೆ. ಏನಂತ? ಕಾಮ್ಯ ಕರ್ಮಕ್ಕಿಂತಲೂ ಉತ್ತಮ ಎಂದು ನೀನು ಭಾವಿಸುವುದಾದರೆ ಏನನ್ನ? ಬುದ್ಧಿಯನ್ನ, ಬುದ್ಧಿ ಯೋಗ. ನೀನು ಏನೇ ಮಾಡಿದ್ರು ಕೂಡ ಬುದ್ಧಿಯಿಂದ ಮಾಡು ಅಂತ ಹೇಳ್ತಾನೆ. ಕಾಮ್ಯ ಕರ್ಮಗಳನ್ನ ಮಾಡಿದ್ರು ಅಂದ್ರೆ ಕರ್ತವ್ಯವನ್ನ ಮಾಡಿದ್ರು ಬುದ್ಧಿಯಿಂದ ಮಾಡು. ಹೇಗೆ ಮಾಡ್ಬೇಕು? ನೀನು ಕಾರ್ಯ ಮಾಡು, ಆದ್ರೆ ಅದನ್ನ ನನಗೆ ಭಗವಂತನಿಗೆ ಅರ್ಪಿಸು, ಎಲ್ಲವನ್ನ ಭಗವಂತನಿಗೆ ಅರ್ಪಿಸು. ಮತ್ತೆ ಈ ಭಗವಂತನಿಗೆ ಅರ್ಪಿಸು ಅಂತ ಆದ್ರೆ ಬುದ್ಧಿ ಯೋಗನೇ ಮುಖ್ಯ ಆದ್ರೆ ಮತ್ತೆ ಯಾಕೆ ನಾನು ಕರ್ಮವನ್ನ ಮಾಡ್ಬೇಕು? ಮತ್ತೆ ನೀನ್ ನನಗೆ ಹೇಳ್ತಾ ಇದೀಯಾ ಕರ್ಮ ಮಾಡು. ಕರ್ಮ ಮಾಡು ಅಂದ್ರೆ ಏನು? ಇಲ್ಲಿ ಅರ್ಜುನನಿಗೆ ಯುದ್ಧ ಮಾಡು, ನಮಗೆ ಏನು? ನಮ್ಮ ಕಾಮಕರ್ಮಗಳನ್ನ ಮಾಡು. ಈಗ ಅವನಿಗೆ ಗೊಂದಲ ಆಗಿರೋದು ಯುದ್ಧ ಭೂಮಿಯಲ್ಲಿ. ಹಾಗಾಗಿ ನೀನು ಯಾವ ಕರ್ಮ ಮಾಡು ಅಂತ ಹೇಳ್ತಾ ಇದ್ದಾನೆ? ನೀನು ಯುದ್ಧ ಮಾಡು ಅಂತ ನನಗೆ ಹೇಳ್ತಾ ಇದೀಯಾ, ನಿನ್ನ ಕರ್ಮ ನೀನು ಮಾಡು ಅಂತ ಹೇಳ್ತಾ ಇದೀಯಾ, ಮತ್ತೆ ಕರ್ಮಕ್ಕಿಂತನೂ ಬುದ್ಧಿ ಒಳ್ಳೇದು, ಉತ್ತಮ ಅಂತ ಹೇಳ್ತೀಯ. ಅಂದ್ರೆ ಇಲ್ಲಿ ಹೀಯಾಳಿಸಿ ಹೇಳ್ತಾ ಇಲ್ಲ. ಅವನೇನ್ ಹೇಳ್ತಾ ಇದ್ದಾನೆ? ಗುರುವಿಗೆ ಶರಣ ಆದ್ಮೇಲೆ ಅವನಿಗೆ ಇನ್ನೊಂಚೂರು ಮತ್ತೆ ಗೊಂದಲ ಆಯ್ತು. ಎರಡು ಅಂದ್ರೆ ಇದು ಒಳ್ಳೇದು ಅಂತ ಹೇಳ್ತೀಯ, ಇದು ಒಳ್ಳೇದು ಅಂತ ಹೇಳ್ತೀಯ, ಇದ್ರಲ್ಲಿ ಇನ್ನೂ ಒಳ್ಳೇದ್ ಯಾವ್ದು, ಉತ್ತಮವಾದದ್ದು ಯಾವ್ದು ಅನ್ನೋದನ್ನ ನನಗೆ ಸರಿಯಾಗಿ ಒಂದೇ ಒಂದು ಪದದಲ್ಲಿ ತಿಳಿಸು. ಅದೇ ಅವನೇನ್ ಹೇಳ್ತಾನೆ ಮುಂದಿನ ಇದ್ರಲ್ಲಿ ವದ್ ಏಕಂ ತದ್ ಏಕಂ ವದ್ ಅಂತ ಹೇಳ್ತಾನೆ. ತದ್ ಏಕಂ ವದ್, ಏಕಂ ವದ್ ಅಂದ್ರೆ ಮುಂದಿನ ಒಂದು ಶ್ಲೋಕದಲ್ಲಿ ಬರುತ್ತೆ, ನಾನು ಆವಾಗ ಅದನ್ನ ಹೇಳ್ತೇನೆ. ಮತ್ತೆ ತತ್ಕಿಂ ಕರ್ಮಾಣಿ ಘೋರೆ ಮಾಂ ನಿಯೋಜಿಸಿ ಕೇಶವ ಅಂತ ಹೇಳ್ತಾನೆ. ಮತ್ತೆ ನೀ ಬುದ್ಧಿಯಲ್ಲಿ ನನ್ನ ತೊಡಗಿಸಿಕೊಳ್ಬೇಕಾದ್ರೆ ಕಾಮ್ಯ ಕರ್ಮಕ್ಕಿಂತ ಅದೇ ಬುದ್ಧಿ ಯೋಗ ಉತ್ತಮ ಆದ್ರೆ ಮತ್ತೆ ಇಂಥ ಒಂದು ಘನಘೋರವಾದಂತಹ ಯುದ್ಧ ಯಾಕೆ ಬೇಕು ನನಗೆ? ಘೋರೇ ಕರ್ಮಣಿ ಅಂತ ಹೇಳ್ತಾನೆ. ಅಂದ್ರೆ ಘೋರವಾದಂತಹ ಕರ್ಮ, ಘೋರವಾದಂತಹ ಕರ್ತವ್ಯ ಎಲ್ಲವೂ ಕೂಡ ಹಾಳಾಗುವಂಥದ್ದು. ಇದನ್ನ ನೀನು ನನಗೆ ನಿಯೋಜಿಸ್ತಾ ಇದ್ದೀಯಾ, ನನ್ನನ್ನ ಇಲ್ಲಿ ತೊಡಗಿಸ್ಕೊಳ್ ಅಂತ ಹೇಳ್ತಾ ಇದ್ದೀಯಾ. ನಿಯೋಜಯಸಿ ಕೇಶವ ಅಂತ ಹೇಳ್ತಾನೆ. ಇಲ್ಲಿ ಕೀವರ್ಡ್ ಯಾವ್ದು ತಗೊಳ್ಬೇಕು ನಾವು ಅಂತಂದ್ರೆ ಕರ್ಮಣಸ್ತೆ ಜಾಯಸಿ ಚೇತ ಕರ್ಮಣಸ್ತೆ, ಅಂದ್ರೆ ಬುದ್ಧಿಗಿಂತ ಕಾಮ್ಯ ಕರ್ಮ ಉತ್ತಮ. ಇದನ್ನ ನಾವು ತಿಳ್ಕೊಳ್ಬೇಕು. ಅವನ ಪ್ರಶ್ನೆ ಇದೆ, ಯಾರ್ದು? ಅರ್ಜುನದ್ದು. ಬುದ್ಧಿ ಕಾಮ್ಯ ಜಾಯಸೇ ಚೇತ ಕರ್ಮಣಸ್ತೆ ಮತಾ ಬುದ್ಧಿ, ಇದು ಒಂದು ಕೀವರ್ಡ್. ಇಲ್ಲಿ ಇನ್ನೊಂದೇನಿದೆ, ಜನಾರ್ದನ ಅಂತ ಹೇಳ್ತಾನೆ. ಈ ಜನಾರ್ದನ ಅನ್ನೋದು ಯಾರಿಗೆ ಸಂಬೋಧಿಸಿದ್ದಾನೆ ಅರ್ಜುನ ಅನ್ನೋದು ಗೊತ್ತಾಯ್ತು. ಜನಾರ್ದನ ಅಂತ ಕರೆದಿರೋದು ಕೃಷ್ಣನಿಗೆ. ಯಾಕೆ ಕೃಷ್ಣನಿಗೆ ಜನಾರ್ದನ ಅಂತ ಹೇಳ್ತಾನೆ? ಜನನವನ್ನ ಅರ್ಧನ ಮಾಡುವವನು. ಜನನಾಂ ಅರ್ಧಯತಿ ಇತಿ ಜನಾರ್ದನ, ಜನನಂ ಅರ್ಧಯತಿ ಇತಿ ಜನಾರ್ದನ ಅಂತ ಕರಿತೇವೆ. ಅಂದ್ರೆ ಜನನವನ್ನ ಅರ್ಧನ ಮಾಡುವವನು. ಇದ್ರ ಅರ್ಥ ಏನು? ಜನನ ಇಲ್ಲ ಅಂತಂದ್ರೆ ಹುಟ್ಟು ಇಲ್ಲವೇ ಇಲ್ಲ, ಹೌದಾ? ಹಾಗಾಗಿ ಯಾರಿಗೆ ಬೇಕಾಗಿದೆ ಹುಟ್ಟು? ಬೇಕಾಗಿಲ್ಲ. ಎಲ್ಲರಿಗೂ ಕೂಡ ಭಗವಂತನ ಜೊತೆಗೆ ಇರೋದೇ ಬೇಕಾಗಿರೋದು. ಆದ್ರೂ ಕೂಡ ಕೆಲವು ಕಾಮ್ಯ ಕರ್ಮಿಗಳು, ಕೆಲವು ಸುಖಗಳನ್ನ ಬಯಸುವವರು ಮಾತ್ರ ಈ ಪಾಪ ಪುಣ್ಯದ ಒಂದು ಅನಿಷ್ಟ ಫಲಗಳಿಂದ ಅವರು ಏನು ಇಷ್ಟಪಟ್ಟು ಸ್ವರ್ಗ ಲೋಕಗಳಿಗೆ ಹೋಗ್ಲಿಕ್ಕೆ ಇಚ್ಛೆ ಪಡ್ತಾರೆ. ಆದ್ರೆ ಇಲ್ಲಿ ಯಾಕೆ ಜನಾರ್ದನ ಅನ್ನೋದು ಈ ಒಂದು ಶ್ಲೋಕದಲ್ಲಿ ಬಳಸಿದ್ದಾನೆ ಅಂತಂದ್ರೆ, ಇಂಥ ಒಂದು ಜನನ ಅರ್ಧನ ಮಾಡುವಂತಹ ಒಂದು ಯುದ್ಧ ಭೂಮಿಯಲ್ಲಿ ನಾವು ನಿಂತಿದ್ದೇವೆ. ಸೊ ನೀನು ಎಲ್ಲರ ಜನನವನ್ನೂ ಕೂಡ ಅರ್ಧನ ಮಾಡುವಂತವನು. ಹೀಗೆ ಯಾಕೆ ನೀನು ಮತ್ತೆ ಈ ಒಂದು ಕಾಮ್ಯ ಕರ್ಮಕ್ಕಿಂತ ಬುದ್ಧಿ ಮುಖ್ಯವಾದದ್ದು ಅಂತ ಹೇಳ್ತಾ ಇದ್ದೀಯ? ತತ್ಕಿಂ ಕರ್ಮಣಿ ಘೋರೆ, ಮತ್ಯಾಕೆ ನಾ ಇಂತ ಘೋರವಾದ ಕರ್ಮಣಿ ಘೋರೆ, ಇಂತ ಒಂದು ಘೋರವಾದ ಕರ್ತವ್ಯವನ್ನ ನಾನು ಮಾಡ್ಲಿ, ಮತ್ತೆ ಇದನ್ನ ನೀನು ಮಾಡ್ಲಿಕ್ಕೆ ನನಗೆ ಮುಂದೆ ಮಾಡ್ತಾ ಇದೀಯಾ? ಅದಕ್ಕೆ ನಿಯೋಜಿಸಿ ಕೇಶವ. ಕೇಶವ ಅನ್ನೋದು ಈ ಶ್ಲೋಕದಲ್ಲಿ 2 ಬಾರಿ ಕೃಷ್ಣನನ್ನ ಕೃಷ್ಣ ಅಂತ ಕರೆದಿಲ್ಲ. ಒಂದು ಜನಾರ್ದನ, ಇನ್ನೊಂದು ಕೇಶವ ಅಂತ ಕರೆದಿದ್ದಾನೆ. ಜನಾರ್ದನ ಅನ್ನೋದು ತಿಳ್ಕೊಂಡ್ರಿ. ಈಗ ಕೇಶವ ಯಾಕಂದ್ರೆ, ಕೇಶವ ಅನ್ನೋದನ್ನ ನಾವು 2 ರೀತಿಯಾಗಿ ತಿಳ್ಕೊಳ್ಬಹುದು. ಕೇಶವ ಈ ಒಂದು ಹೆಸರಿನ ಅರ್ಥ. ಕೇಶವ ಅನ್ನೋದು ಗೊತ್ತಿದೆ ಈಗಾಗ್ಲೇ, ನೀವು ಕೇಶಿ ರಾಕ್ಷಸನನ್ನ ಕೊಂದಿರುವಂತವನು, ಹಾಗಾಗಿ ಕೇಶವ ಅಂತ ಕರೀತಾರೆ. ಇನ್ನೊಂದು ಕೇಶವ, ಕೆ ಅಂದ್ರೆ ಇಲ್ಲಿ ಕ ಅಂದ್ರೆ ಚತುರ್ಮುಖ ಬ್ರಹ್ಮ ಆಗಿ ಕ ಅಂತ ಹೇಳ್ತವೆ. ಶ ಅಂದ್ರೆ ಈಶ, ಈಶನಿಗೆ ಶಿವ. ವ ಅಂತಂದ್ರೆ ವರ್ಧತಿ ಅಂತ ಹೇಳ್ತಾರೆ, ಅಂದ್ರೆ ನಿರ್ವಹಿಸುವವನು. ಇಲ್ಲಿ ಕ ಈಶ ವರ್ಧತಿ ಅಂತ ಹೇಳ್ತಾನೆ. ಇಲ್ಲಿ ಚತುರ್ಮುಖ ಬ್ರಹ್ಮ ಈಶ್ವರನನ್ನ, ಶಿವನನ್ನ ವರ್ಧತಿ ಅಂದ್ರೆ ನಿರ್ವಹಿಸುವಂತವನು ನೀನು, ನಿಗ್ರಹಿಸುವಂತವನು ನೀನು. ನಿನ್ನ ಆಜ್ಞೆಯ ಮೇರೆಗೆ ಅವರು ಎಲ್ಲವನ್ನೂ ಕೂಡ ಏನು
ತಮ್ಮ ಮುಂದಾಳುತ್ವದಲ್ಲಿ ಅಂದ್ರೆ ನಿನ್ನ ಒಂದು ಪರಿಧಿಯಲ್ಲಿ ತಮ್ಮ ಮುಂದಾಳುತ್ವವನ್ನ ಪಡೆದು ಕಾರ್ಯವನ್ನ ನಿರ್ವಹಿಸ್ತಾರೆ. ಹಾಗೇನೆ ನೀನು ನಿನ್ನ ಮುಂದಾಳತ್ವದಲ್ಲಿ ನಾನು ಏನು ಮಾಡ್ಬೇಕು ಅನ್ನೋದನ್ನ ನನ್ಗೆ ತಿಳಿಸು ಅನ್ನೋಕೋಸ್ಕರ ನನಗೂ ಕೂಡ ನಿಯೋಜನೆ ಮಾಡು. ಅವ್ರಿಗೆ ಹೇಗೆ ನೀನು ಕಾರ್ಯಗಳನ್ನ ಕರ್ತವ್ಯಗಳನ್ನ ನಿಯೋಜನೆ ಮಾಡಿದೀಯೋ ಹಾಗೇನೆ ನನಗೂ ಕೂಡ ನೀನು ಕಾರ್ಯವನ್ನ ಒಂದು ಸೂಕ್ತವಾದಂತಹ ಒಂದೇ ಒಂದು ಕಾರ್ಯವನ್ನ ಅಂದ್ರೆ ಒಂದೇ ಒಂದು ನಿರ್ಧಾರವನ್ನ ನನಗೆ ತಿಳಿಸು ಅನ್ನೋಕೋಸ್ಕರ ಕೇಶವ ಅನ್ನುವಂಥ ಹೆಸರನ್ನ ಇಲ್ಲಿ ಬಳಸಿದ್ದಾನೆ. ಅನುವಾದದಲ್ಲಿ ಇದೇ ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಅಂತ ನೀನು ಈಗಾಗ್ಲೇ ಹೇಳಿದೀಯಾ. ಹಾಗಿದ್ರೆ ನಾನು ಯಾಕೆ ಈ ಘೋರ ಯುದ್ಧದಲ್ಲಿ ತೊಡಗಿಸಬೇಕು, ನನ್ನನ್ನ ನನಗೆ ತಿಳಿಸು ಅಂತ ಹೇಳ್ತಾನೆ. ಭಾವಾರ್ಥ ಶಿಲಾ ಪ್ರಭುಪಾದ್ ಅವರ ಪ್ರಕಾರ, ಶಿಲಾ ಪ್ರಭುಪಾದ್ ಕಿ ಜೈ. ತನ್ನ ಆತ್ಮೀಯ ಗೆಳೆಯನಾದ ಅರ್ಜುನನನ್ನು ಲೌಕಿಕ ದುಃಖ ಸಾಗರದಿಂದ ಉದ್ಧರಿಸಲು ದೇವೋತ್ತಮ ಪರಮಪುರುಷ ಹಿಂದಿನ ಅಧ್ಯಾಯದಲ್ಲಿ ಆತ್ಮ ಸ್ವರೂಪವನ್ನು ಬಹು ವಿವರವಾಗಿ ವರ್ಣಿಸಿದ್ದಾನೆ. ಹೌದು, ಯಾಕೆ ಅವನು ಗೊಂದಲದಲ್ಲಿದ್ದ? ಮೊದಲನೇ ಗೊಂದಲ ಯಾವ್ದಿತ್ತು ಅವನದು? ಮೊದಲನೇ ಗೊಂದಲ ಸಹಾನುಭೂತಿ, ಸಂಬಂಧಿಕರು. ಸೊ ಆ ಸಂಬಂಧಿಕರು ಸಾಯ್ತಾರೆ ಅನ್ನೋದಕ್ಕೆ ಇವನು ಯಾವ ಒಂದು ಪರಿಹಾರವನ್ನ ಕೊಟ್ಟ? ಅವ್ರು ಎಲ್ರೂ ಕೂಡ ದೇಹ ಅಲ್ಲ, ಅವರು ಆತ್ಮ. ಅವರು ಹಿಂದೆನೂ ಇದ್ರು, ಈಗನೂ ಇರ್ತಾರೆ, ಮುಂದೆನೂ ಇರ್ತಾರೆ ಅನ್ನೋದನ್ನ ಅವನು ಸರಿಯಾದ ಒಂದು ಸರಳ ರೀತಿಯಾಗಿ ತಿಳಿಸಿಕೊಟ್ಟ. ಆತ್ಮದ ಸ್ವರೂಪವನ್ನ ಸಾಕ್ಷಾತ್ಕಾರಕ್ಕೆ ಸೂಚಿಸಿದ ಮಾರ್ಗ ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆ. ಅಂದ್ರೆ ಮುಖ್ಯವಾಗಿ ಸಾಕ್ಷಾತ್ಕಾರಕ್ಕೆ, ಈಗ ಅಂತೀವಿ ನಾವು ಆತ್ಮ ಸಾಕ್ಷಾತ್ಕಾರ, ಆತ್ಮಕ್ಕೆ ಮುಖ್ಯವಾದ ಸಾಕ್ಷಾತ್ಕಾರ ಬರುವುದು ಕೃಷ್ಣ ಪ್ರಜ್ಞೆಯಿಂದ ಅಂತ ಶ್ರೀಲ ಪ್ರಭುಪಾದ್ ಅವರು ಇಲ್ಲಿ ಹೇಳ್ತಾರೆ. ಆದ್ರೆ ಕೆಲವೊಬ್ರು ತಪ್ಪು ಗ್ರಹಿಕೆ ಮಾಡ್ಕೊಳ್ತಾರೆ. ಏನಂತ? ಕೃಷ್ಣ ಪ್ರಜ್ಞೆ ಅನ್ನೋದು ಜಡತ್ವ. ಯಾಕೆ? ಇಲ್ಲಿ ಜಪ ಏನು ಮಾಡ್ತೀವಲ್ಲ ಅದು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಅದು ಏಕಾಂತ ಸ್ಥಳದಲ್ಲಿ ಸಾಧಿಸುವಂಥದ್ದು ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ಇದು ಆಕ್ಷೇಪಣೀಯ, ಇದು ಆಕ್ಷೇಪಹಾರ್ಹ, ಯಾವುದು ಕೃಷ್ಣ ನಾಮ ಜಪ ಮಾಡೋದು ಅಂತ ಅವರು ಹೇಳ್ತಾರೆ. ಆದ್ರೆ ಅವರು ನಿಜವಾದ ಸಿದ್ಧಾಂತದ ಶಿಕ್ಷಣ ಇಲ್ಲದೆ ಇರೋರು, ವೈದಿಕ ಜ್ಞಾನ ಇಲ್ಲದೆ ಇರೋರು, ಇತರ ಊಹಾಪೋಹಗಳಿಗೆ ಅವರು ಒಳಗಾಗುವಂಥವ್ರು ಅಂತ ಇಲ್ಲಿ ತಿಳಿಸ್ತಾರೆ. ಹೀಗೆ ಮಾಡುವುದರಿಂದ ಮುಗ್ಧ ಜನರ ಅಗ್ಗದ ಮೆಚ್ಚುಗೆ ಲಭ್ಯವಾಗಬಹುದು ಅಷ್ಟೇ. ಅಂದ್ರೆ ಅವ್ರು ಮಾಡೋದು ಕೇವಲ ಇನ್ನೋಸೆಂಟ್ ಪೀಪಲ್ಗೆ, ಅಂದ್ರೆ ಮುಗ್ಧ ಜನರಿಗೆ ಆಕರ್ಷಣೆ ಮಾಡುವಂಥದ್ದು. ಆದ್ರೆ ಬುದ್ಧಿಯಿಂದ ಇತರರಿಗೆ ತಮ್ಮ ಕಾಮ್ಯ ಕರ್ಮಗಳನ್ನ, ಪುಣ್ಯ ಪಾಪಗಳನ್ನ ಪಾಪಗಳನ್ನ ಹೋಗಲಾಡಿಸ್ಕೊಂಡು ಹೇಗೆ ಭಗವದ್ ಧಾಮಕ್ಕೆ ಹೋಗ್ಬೇಕು ಅನ್ನೋದು ಅವರು ತಿಳಿಸಿ ಕೊಡೋದಿಲ್ಲ. ಕೇವಲ ಕಾಮ್ಯ ಕರ್ಮಗಳನ್ನ ಮಾತ್ರ ಅವರು ತಿಳಿಸಿಕೊಡುವಂಥವ್ರು. ಹಾಗಾಗಿ ಇಲ್ಲಿ ಕೃಷ್ಣ ಪ್ರಜ್ಞೆ ಅನ್ನೋದು ಇದಕ್ಕೆ ಏನು ಕೊಟ್ಟಿದ್ದಾರೆ? ಬುದ್ಧಿಯೋಗ. ಬುದ್ಧಿಯೋಗಕ್ಕೆ ಇನ್ನೊಂದು ಹೆಸರು ಭಕ್ತಿ ಯೋಗ ಅಂತ ಹೇಳ್ತಾರೆ. ಭಕ್ತಿಯಿಂದ ಯೋಗ ಅಂದ್ರೆ ಭಗವಂತನನ್ನ ಸಂಪರ್ಕ ಕಲ್ಪಿಸಿಕೊಳ್ಳುವುದು. ಹೇಗೆ? ಭಕ್ತಿಯಿಂದ. ಯಾರೊಂದಿಗೆ ನಾವು ಸಂಪರ್ಕ ಕಲ್ಪಿಸಿಕೊಳ್ಳೋದು? ಅದೇ ಕೃಷ್ಣನ ಜೊತೆಗೆ, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇದ್ಕೊಂಡು. ಸೊ ಪ್ರಜ್ಞೆ ಅಂದ್ರೆ ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ, ಅದು ಎಲ್ಲಿ ಹೋಗಲ್ಲ. ಯಾಕಂದ್ರೆ ನಮ್ಮ ಆತ್ಮ ಅನ್ನೋದು ಚೇತನವನ್ನ ಪಡೆದಿರುವಂತದ್ದು. ಹಾಗೆ ಈ ಚೇತನ ಆತ್ಮ ಹೇಗೆ, ಈ ಒಂದು ಆತ್ಮಕ್ಕೆ ಚೇತನ ಬರೋದು ಹೇಗೆ? ಈಗ ಒಂದು ಮೋಟರ್ ಇಂಜಿನಿಯರ್ಸ್ ಗಳಿಗೆ ಗೊತ್ತಾಗ್ಬೋದು, 70,000 ವೋಲ್ಟ್ ಅಂತ ಹೇಳ್ತೇವೆ. ಈ ಒಂದು ಮೋಟರ್ ಸ್ಟಾರ್ಟ್ ಆಗ್ಬೇಕಿತ್ತು ಅಂತಂದ್ರೆ ಅದಕ್ಕೆ ನಾವು ಅದು ಒಂದು ಸ್ಪಾರ್ಕ್ ಪ್ಲಗ್ ಅಂತ ಬಳಸ್ತಾರೆ. ಆ ಸ್ಪಾರ್ಕ್ ಪ್ಲಗ್ ಒಂದು ಸಣ್ಣ ಕಿಡಿ ಕೇವಲ 70,000 ವೋಲ್ಟ್ ಇರುತ್ತೆ. ಆ 70,000 ವೋಲ್ಟ್ ಇಂದ ಆ ಪೂರ್ಣ ಎಂಜಿನ್ ಅನ್ನ ಅದು ರನ್ ಮಾಡುತ್ತೆ, ಅಂದ್ರೆ ಓಡಿಸುತ್ತೆ. ಹಾಗೆ ಈ ನಮ್ಮ ಆತ್ಮ ಅದು ಎಷ್ಟು ಸೂಕ್ಷ್ಮವಾದದ್ದು ಅನ್ನೋದನ್ನ ನಾವು ಹಿಂದಿನ ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೇವೆ. ಈ ಒಂದು ಸೂಕ್ಷ್ಮ ನಮ್ಮ ಆತ್ಮ ನಮ್ಮ ಇಡೀ ದೇಹವನ್ನ ಚಾಲನೆ ಮಾಡುತ್ತೆ. ಆದ್ರೆ ಆ ಚಾಲನೆ ಇರೋದು ಹೊರಗಡೆ ಇರುವಂತ, ಅಂದ್ರೆ ಸ್ಪಾರ್ಕ್ ಪ್ಲಗ್ ನೀವು ಹೋಗಿ ಎಲ್ಲಿ ಒಂದು ಎಂಜಿನ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಇರೋದು ಆ ಸ್ಪಾರ್ಕ್ ಪ್ಲಗ್. ಆದ್ರೆ ಮುಂದೆ ಏನು ಅಲ್ಲಿ ಡ್ರೈವರ್ ಕೂಡೋದು ಇರ್ತಾರೆ ಎಲ್ಲ ಅದು ಭೌತಿಕವಾದದ್ದು. ಅದು ಹೇಗೆ ನೀವು ಅಲ್ಲಿ ಅದನ್ನ ಚಾಲನೆ ಮಾಡ್ತಿರೋ ಅದು ಬಾಹ್ಯ ರೀತಿಯಾಗಿರುವಂತದ್ದು. ಆದ್ರೆ ಸ್ಟಾರ್ಟ್ ಆಗೋದು ಮಾತ್ರ ಈ ಒಂದು ಸ್ಪಾರ್ಕ್ ಪ್ಲಗ್ ಇಂದ. ಹಾಗೇನೆ ಆತ್ಮದಿಂದ ಪ್ರಾರಂಭ ಆಗುತ್ತೆ. ನಾವು ಹೊರಗಡೆ ಇದನ್ನ ಹೇಗೆ ನಿರ್ವಹಿಸ್ಕೊಳ್ತೀವೋ ಅದು ನಮಗೆ ಬಿಟ್ಟಿರುವುದು. ಹಾಗೆ ಇಲ್ಲಿ ಆಧ್ಯಾತ್ಮಿಕ ಪ್ರಗತಿಯ ವಿಜ್ಞಾನದಲ್ಲಿ ಬುದ್ಧಿಯನ್ನು ನಾವು ತೊಡಗಿಸಿಕೊಳ್ಬೇಕು. ಅಂದ್ರೆ ಭಕ್ತಿಯಿಂದ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿಕೊಳ್ಳೋದೇ ಒಂದು ಬುದ್ಧಿ. ಹೀಗೆ ಕ್ರಿಯಾಶೀಲ ಬದುಕಿನಿಂದ ದೂರವಾಗಿ ಏಕಾಂತ ಸ್ಥಳದಲ್ಲಿ ವ್ರತ ತಪಸ್ಸುಗಳಲ್ಲಿ ನಿರತರಾಗುವುದು ಎಂದೇ ಅರ್ಜುನನು ಭಾವಿಸಿದ್ದ. ಈಗ ಹಿಂದೆ ಹೇಳಿದ ಹಾಗೆ ಸ್ಥಿತ ಪ್ರಜ್ಞ ಹೇಗಿರ್ತಾನೆ, ಎಲ್ಲ ಇಂದ್ರಿಯಗಳನ್ನ ನಿಯಂತ್ರಿಸ್ತಾನೆ, ಧ್ಯಾನದಲ್ಲಿ ಇರ್ತಾನೆ, ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ. ಅಂದ್ರೆ ಅರ್ಜುನ ಏನ್ ತಿಳ್ಕೊಂಡಿದ್ದ? ಅರ್ಜುನ ನಾನು ಧ್ಯಾನದಲ್ಲಿ ಇರ್ಬೇಕು, ಎಲ್ಲ ಇಂದ್ರಿಯಗಳನ್ನ ನಾನು ನಿಗ್ರಹಿಸ್ಕೊಳ್ಬೇಕು ಅಂತಂದ್ರೆ ನಾನು ಯಾವುದೋ ಒಂದು ಏಕಾಂತ ಸ್ಥಳದಲ್ಲಿ ಹೋಗಿ ಭಗವಂತನ ಒಂದು ಧ್ಯಾನವನ್ನ ಮಾಡ್ಬೇಕು ಅನ್ನೋದು ಅವನ
ಒಂದು ಭಾವನೆ. ಹಾಗೆ ಅವನು ತಿಳ್ಕೊಂಡಿದ್ದ. ಈಗ ಯಾರು ಎರಡನೇ ಅಧ್ಯಾಯವನ್ನ ಕೇಳಿ ಕೇಳಿ ಶ್ರವಣ ಮಾಡಿ ಅಂತ ಹೇಳ್ತಾರೆ. ಕೇವಲ ಶ್ರವಣ ಮಾಡೋದಷ್ಟೇ ಅಲ್ಲ, ಮನನ ಕೂಡ ನಾವು ಮಾಡ್ಕೊಳ್ಬೇಕು. ಮನನ ಮಾಡ್ಕೊಂಡಾಗ ನಮ್ಗೆ ಪ್ರಶ್ನೆ ಬರುತ್ತೆ. ಹಾಗೆ ಇಲ್ಲಿ ಅರ್ಜುನನು ಕೂಡ ಕೇವಲ 45 ನಿಮಿಷದ ಆ ಕಾನ್ವರ್ಸೇಷನ್ ನಲ್ಲಿ ಆ ಒಂದು ಕೃಷ್ಣ ಮತ್ತು ಅರ್ಜುನನ ಸಂವಹನದಲ್ಲಿ ಈ ಒಂದು 2ನೇ ಅಧ್ಯಾಯದಲ್ಲಿ ಇರುವಂತಹ ಪೂರ್ಣ 72 ಶ್ಲೋಕಗಳಲ್ಲಿ ಅವನು ಅರ್ತಿರೋದು ಬಹಳ ಮುಖ್ಯವಾದಂತಹ ಪ್ರಶ್ನೆಗಳನ್ನ ಅವನು ಕೇಳ್ತಾ ಇದ್ದಾನೆ. ಇದು ಅಂತ ಬುದ್ಧಿವಂತ ವ್ಯಕ್ತಿಗೆ ಮಾತ್ರ ಬರುವಂತಹ ಪ್ರಶ್ನೆಗಳು. ಈಗ ನಾವು ನೋಡಿದಾಗ ಎಷ್ಟೊಂದು ಪ್ರಶ್ನೆಗಳನ್ನು ನಮ್ಗೆ ರೈಸ್ ಆಗುತ್ತೆ 2ನೇ ಅಧ್ಯಾಯವನ್ನ ಓದಿದಾಗ. ಕೆಲವೊಮ್ಮೆ ಯಾವಾಗ ಮನನ ಮಾಡ್ಕೊಂಡಾಗ, ಕೇವಲ ಒಂದು ಸಲಿ ಓದಿದಾಗ ಮಾತ್ರ ನಮ್ಗೆ ಆಯ್ತು ಪ್ರಶ್ನೆನೇ ಬರಲ್ಲ, ಮತ್ತೆ ಮುಂದೆ ಓದ್ಬೇಕು ಅನ್ನಲ್ಲ. 2ನೇ ಸಲಿ ಹೋದಾಗ ಮತ್ತೆ ಪ್ರಶ್ನೆ ಬರುತ್ತೆ, 3ನೇ ಸಲಿ ಹೋದಾಗ ಮತ್ತೆ ಪ್ರಶ್ನೆ, 4ನೇ ಸಲಿ ಆ ಪ್ರಶ್ನೆಗೆ ನೀವು ಯಾರನ್ನೂ ಕೇಳ್ಬೇಕಂತೆ ಇಲ್ಲ, ಉತ್ತರ ತನ್ನಿಂತಾನೆ ಒದಗ್ಬಿಡುತ್ತೆ. ಹಾಗೆ ಈ ನಾವು ಪ್ರತಿಯೊಂದು ಅಧ್ಯಾಯವನ್ನ ಮನನ ಮಾಡ್ಕೊಳ್ಬೇಕು. ಎಷ್ಟು ಸಲಿ ನೀವು ಓದಬೇಕು ಭಗವದ್ಗೀತೆ ಅಂತಂದ್ರೆ ಪೂರ್ಣ ರೀತಿಯಾಗಿ ನಿಮ್ಮನ್ನ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿಕೊಳ್ಳುವವರೆಗೂ ನೀವು ಅದನ್ನ ಓದಲೇಬೇಕು. ಅವಾಗ್ಲೂ ಕೂಡ ನಿಮ್ಗೆ ಬಿಡ್ಬೇಕಂತ ಮನಸ್ಸೇ ಬರಲ್ಲ. ಅಷ್ಟು ಮಾಹಿತಿ ಈ ನಮ್ಗೆ ಭಗವದ್ಗೀತೆಯಿಂದ ಲಭ್ಯವಾಗುತ್ತೆ. ಹಾಗೆ ಇಲ್ಲಿ ಈ ಒಂದು ಅರ್ಜುನ ತಿಳ್ಕೊಂಡಿರೋದೇನು, ನಾನು ಎಲ್ಲೋ ಧ್ಯಾನದಲ್ಲಿ ಇರ್ಬೇಕು, ನಾನು ಒಂದು ಅರಣ್ಯಕ್ಕೆ ಹೋಗ್ಬೇಕು, ಕಾಡಿಗೆ ಹೋಗ್ಬೇಕು, ಧ್ಯಾನ ಮಾಡ್ಬೇಕು, ಜಪ ಮಾಡ್ಬೇಕು ಅನ್ನೋದು, ಏಕಾಂತ ಸ್ಥಳದಲ್ಲಿ ನಾನು ಇರ್ಬೇಕು ಅನ್ನೋದನ್ನ ಅವನು ತಿಳ್ಕೊಂಡಿದ್ದಾನೆ. ಸೊ ಅದಕ್ಕೆ ಭಗವಂತ ಮತ್ತೆ ಈ ಒಂದು ಪ್ರಶ್ನೆಗೆ ಮುಂದೆ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಹಾಗಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ಏನೇನು ತಿಳ್ಕೊಳ್ತೀವಿ ಅಂತಂದ್ರೆ ಅದನ್ನು ಕೂಡ ನೋಡೋಣ. ಅವಲೋಕನ ಅಂತ ಹೇಳ್ತೇವೆ, ಇಲ್ಲಿಂದಾನೇ ಪ್ರಾರಂಭ ಮಾಡ್ತೇನೆ. ಅದೊಂದು ಪರಿಚಯ. ಹೇಗೆ ಇಲ್ಲಿ ನಾವು ತ್ಯಾಗವನ್ನ ತಿಳ್ಕೊಳ್ತೇವೆ. ತ್ಯಾಗ ಅಂದ್ರೆ ಏನು, ನಾವು ಏತಕ್ಕಾಗಿ ತ್ಯಾಗ ಮಾಡ್ಬೇಕೋ ಬೇಡವೋ ಅನ್ನೋದನ್ನ ಮೊದಲು ತಿಳ್ಕೊಳ್ತೇವೆ. ಸೊ 2ನೇದು ನಮ್ಗೆ ಇಲ್ಲಿ ಗೊತ್ತಾಗೋದು ಇದು ನಿಗದಿತ ಕರ್ತವ್ಯ. ನಾವು ನಮ್ಮ ನಿಗದಿತ ಕರ್ತವ್ಯವನ್ನ ಹೇಗೆ ಮಾಡ್ಬೇಕು ಅಂದ್ರೆ, ಇಲ್ಲಿ ನಾವು ಯಾವ್ದು ತ್ಯಾಗವನ್ನ ಮಾಡ್ಬೇಕಂತ ಇದ್ದೀವೋ ಆ ತ್ಯಾಗ ಯಾವ ಪ್ರಕ್ರಿಯೆಗಳನ್ನ ಒಳಗೊಂಡಿದೆ, ಅದನ್ನ ಮಾಡಿದ್ರೆ ಸೂಕ್ತನಾ, ಈ ಒಂದು ಯುಗಕ್ಕೆ ಅದು ಪರಿಣಾಮವನ್ನ ಬೀರುತ್ತಾ, ಫಲಿತಾಂಶ ನಮ್ಗೆ ಕೊಡುತ್ತಾ ಅನ್ನೋವಂತ ಪ್ರಶ್ನೆ. ಅದು 2ನೇದ್ದು. ಮೊದಲನೇದು ತ್ಯಾಗ, 2ನೇದ್ದು ನಿಗದಿತವಾದಂತಹ ಕರ್ತವ್ಯಗಳನ್ನ ನಾವು ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು ಅನ್ನೋದು 2ನೇದ್ದು. 3ನೇದನ್ನ ನೋಡಿದಾಗ ಒಂದು ಆದರ್ಶ ಜೀವನ. ಆದರ್ಶ ಜೀವನ ಅಂತಂದ್ರೆ ಒಬ್ರು ಯಾರಿಂದನೋ ನಾವು ನೋಡಿ ಕಲ್ಕೊಂಡಿರ್ತೇವೆ, ಸಂತಗಳಿಂದೋ ಋಷಿಗಳಿಂದನೋ. ಸೊ ನಾವು ಯಾರನ್ನು ಫಾಲೋ ಮಾಡ್ಬೇಕು ಅಂದ್ರೆ ನಮ್ ಗುರುಗಳನ್ನ ನಾವು ಫಾಲೋ ಮಾಡ್ತೇವೆ. ಗುರು ಪರಂಪರೆಯಿಂದ ಬಂದಂತಹ ಈ ತತ್ವಗಳನ್ನ, ಆದರ್ಶ ತತ್ವಗಳನ್ನ ನಾವು ಪಾಲನೆ ಮಾಡ್ತೇವೆ. ಹಾಗೇನೆ ಭಗವಂತ ಈ 3ನೇ ಅಧ್ಯಾಯದಲ್ಲಿ ನಾವು ಯಾರನ್ನ ಅನುಸರಿಸಬೇಕು ಅನ್ನೋದನ್ನ ತಿಳಿಸಿದ್ದಾನೆ. ಅದೇ ಒಂದು ಆದರ್ಶವಾದಂತಹ ಜೀವನ ಹೇಗೆ ಇರಬೇಕು ಅನ್ನೋದನ್ನ ತಿಳಿಸಿದ್ದಾನೆ. ಸೊ ಮೊದ್ಲೇ 4ನೇದು ನೋಡೋದಾದ್ರೆ 4 ವಿಷಯಗಳನ್ನ ನಾವು ತಿಳ್ಕೊಳ್ತೇವೆ 3ನೇ ಅಧ್ಯಾಯದಲ್ಲಿ. 4ನೇ ವಿಷಯ ಈ ಒಂದು ಸವಾಲು, ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನ ಅನ್ನೋದನ್ನು ಕೂಡ ಅಭ್ಯಾಸ ಮಾಡೋದ್ರಿಂದ ನಾವು ಸಾಧಕರಾಗಬಹುದು. ಆದ್ರೂ ಕೂಡ ಅದರಲ್ಲಿ ಬಹಳಷ್ಟು ಸವಾಲುಗಳನ್ನ ನಾವು ಎದುರಿಸ್ತೇವೆ ಅಭ್ಯಾಸ ಮಾಡುವ ಸಮಯದಲ್ಲಿ ಅಥವಾ ಭಕ್ತಿಯಲ್ಲಿ ಮುಂದುವರಿಯದ ವೇಳೆಯಲ್ಲಿ. ಈ ಒಂದು ಸವಾಲುಗಳನ್ನ ನಾವು ಎದುರಿಸೋದು ಹೇಗೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತೇವೆ. ಮತ್ತೆ ವೈರಿ ಯಾವುದು ಅಂದ್ರೆ, ಸವಾಲಿನಲ್ಲಿ ಇರೋದು ವೈರಿ ತಾನೆ, ನಮ್ಮ ಭಕ್ತಿಗೆ ಇರುವಂತಹ ವೈರಿ. ಆ ಭಕ್ತಿಗೆ ಇರುವಂತಹ ವೈರಿ ಯಾವ್ದು ಅನ್ನೋದನ್ನ ತಿಳ್ಕೊಳ್ತೇವೆ. ಸೊ ಅವಲೋಕನ ಈ ಒಂದು ಅಧ್ಯಾಯದಲ್ಲಿ ನೋಡೋದಾದ್ರೆ 4 ವಿಷಯಗಳನ್ನ ನಾವು ನೋಡ್ಕೊಳ್ತೇವೆ. ಒಂದು ತ್ಯಾಗ, ಇನ್ನೊಂದು ಯಾವುದು ನಿಗದಿತ ಕರ್ತವ್ಯಗಳನ್ನ ನಾವು ಚಟುವಟಿಕೆಗಳನ್ನ ನಾನು ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು ಅನ್ನೋದು 2ನೇದ್ದು. 3ನೇದ್ದು ಆದರ್ಶ ಜೀವನ ಹೇಗಿರ್ಬೇಕು ಅನ್ನೋದು, ಹೇಗೆ ಆದರ್ಶನೀಯವಾಗಿರ್ಬೇಕು ನಮ್ಮ ಜೀವನ ಅನ್ನೋದು. 4ನೇದ್ದು ನಾವು ತಿಳ್ಕೊಳ್ಳೋದು ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಎದುರಿಸುವಂತಹ ಸವಾಲುಗಳು, ಮತ್ತೆ ಆ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಇರುವಂತಹ ಶತ್ರು ಯಾವುದು ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಅದನ್ನೇ ಕುರಿತು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವುದು ಇಲ್ಲೇನೆ ಅದಕ್ಕೆ ಬುದ್ಧಿವಂತಿಕೆ ಅಂದ್ರೆ, ಈ ಒಂದು ಅರ್ಜುನ ಕೇಳಿದಂತಹ ಪ್ರಶ್ನೆಗೆ ಅಂತ ಒಬ್ಬ ಮೇಧಾವಿಗೆ ಮಾತ್ರ ಇಂಥ ಪ್ರಶ್ನೆಗಳು ಬರ್ಲಿಕ್ಕೆ ಸಾಧ್ಯ. ಅಂದ್ರೆ ಇವನು ಕೂಡ ಅವನಿಗೆ ಗೊಂದಲ ಇಲ್ಲ, ನೀನು ಕರ್ಮಾನು ಮಾಡಂತೀಯಾ, ಈ ಕರ್ತವ್ಯ ಮಾಡಿದ್ರು ಒಳ್ಳೇದು ಅಂತ ಹೇಳ್ತೀಯಾ, ಆಮೇಲೆ ಆ ಕರ್ತವ್ಯಕ್ಕಿಂತನೂ ಕೂಡ ನೀನು ಬುದ್ಧಿ ಯೋಗ ಮಾಡು, ನನ್ನ ಭಕ್ತಿ ಮಾಡು, ನನ್ನನ್ನ ಭಜಿಸು ಅಂತ ಹೇಳ್ತೀಯಾ. ಇಲ್ಲಿ ನಾನು ಏನು ಒಂದು ಮಾಡ್ಬೇಕು, ಮತ್ತೆ ಬುದ್ಧಿ ಯೋಗನೇ ಎಲ್ಲಕ್ಕಿಂತ ಮೇಲು ಅಂದ್ರೆ ಮತ್ತೆ ಯಾಕೆ ಬೇಕು ಇದು ಕರ್ತವ್ಯ, ನಾನು ಬಿಟ್ಟು ಹೋಗ್ಬಿಡ್ತೇನೆ, ಯಾಕೆ ಬೇಕು ಇದೆಲ್ಲ, ನಮ್ಮ ಕ್ಷತ್ರಿಯ ಧರ್ಮ ವರ್ಣಾಶ್ರಮ ಇದನ್ನೆಲ್ಲ ಬಿಟ್ಬಿಟ್ಟು ನಾನು
ಬುದ್ಧಿಯೋಗವನ್ನ ಮಾತ್ರ ಮಾಡ್ತೇನೆ, ಯಾಕಂದ್ರೆ ಅದೇ ಹೈಯರ್ ಅಲ್ಲ, ಅದೇ ಒಂದು ಹೈಯರ್ ಟೇಸ್ಟ್ ಅಲ್ಲ, ಅದನ್ನ ಮಾತ್ರ ನಾನು ಪಡ್ಕೊಳ್ತೇನೆ ಅನ್ನುವಂತ ಅವನ ಒಂದು ವಾದ. ಈ ಒಂದು ಇದರಲ್ಲಿ ಈ ಒಂದು ಯಾಕೆ ಇವನು ಶುದ್ಧವಂತವಾದಂತ ಶಿಷ್ಯನಾಗಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಅವನು ಪರಿಹಾರವನ್ನ ಪಡ್ಕೊಳ್ತಾ ಇದ್ದಾನೆ. ಅವನು ಅನ್ಕೋಬಹುದಿತ್ತು ಗುರುವನ್ನಾಗಿ ಪಡ್ಕೊಂಡ್ಮೇಲೆ, ಗುರುವಾಗಿ ಪಡ್ಕೊಂಡ್ಮೇಲೆ ಯಾವಾಗ್ಲೂ ಪ್ರಶ್ನೆಗಳು ಬಹಳ ಬರುತ್ತೆ. ಈಗ ಶಾಲಾ ಕಾಲೇಜುಗಳಲ್ಲಿ ನಾವು ನೋಡೋದಾದ್ರೆ ಶಿಕ್ಷಕರಿಗೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳೋದುಂಟು. ಯಾರಿಗೆ ಅದನ್ನ ಓದಿರ್ತಾರೆ, ತಿಳ್ಕೊಂಡಿರ್ತಾರೆ, ಅವಾಗ ಪ್ರಶ್ನೆಗಳು ಬರುತ್ತೆ. ಯಾರು ಸುಮ್ನ ಪಾಠ ಕೇಳಿ ಹೋಗ್ತಾರೋ ಅವ್ರಿಗೆ ಪ್ರಶ್ನೆಗಳು ಉದ್ಭವ ಆಗೋದಿಲ್ಲ. ಇನ್ನು ಕೆಲವೊಬ್ರು ಇರ್ತಾರೆ ಪ್ರಶ್ನೆಗಳಿಗೆ ತಾವೇ ಉತ್ತರ ಹುಡುಕ್ತಾರೆ. ಈಗ ಕೆಲವೊಮ್ಮೆ ನನಗೂ ಕೂಡ ಕೆಲವೊಮ್ಮೆ ಪ್ರಶ್ನೆಗೆ ಸೂಕ್ತವಾದಂತ ಸಿಗದೆ ಇದ್ದಾಗ ನಾನೇ ಹುಡುಕ್ತೇನೆ. ಎಷ್ಟು ಹುಡುಗಿರು ಯಾವಾಗ ಸಿಗುತ್ತೋ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಬಿಡೋದೇ ಇಲ್ಲ, ಒಂದು ವಾರದವರೆಗೂ ಆ ಉತ್ತರ ಸಿಗೋವರೆಗೂ ನಾನು ಬಿಡೋದೇ ಇಲ್ಲ. ಸೊ ಈ ತರ ಕೆಲವೊಬ್ರು ಅವರವರ ಒಂದು ವ್ಯಕ್ತಿತ್ವ ಇರುತ್ತೆ. ಹೀಗೆ ಗುರುವನ್ನ ಮುಂದೆವಾಗಿಟ್ಕೊಂಡು ಅತ್ಯಂತ ಯೋಗ್ಯವಾದ ಕಾರ್ಯ ಮಾರ್ಗವನ್ನ ಕೇಳಲಿಕ್ಕೆ ಈ ಪ್ರಶ್ನೆಯನ್ನ ಆದರದಿಂದ ವಿನಮ್ರದಿಂದ ಕೇಳ್ತಾನೆ. ಇನ್ನು ಕೆಲವೊಬ್ರಾದ್ರೆ ಏನ್ ಮಾಡ್ತಾರೆ, ಆ ವಿನಮ್ರತೆನೇ ಇರೋದಿಲ್ಲ. ಏನಂತ ಇದನ್ನು ಹೇಳ್ತೀಯಾ ಅದನ್ನು ಹೇಳ್ತೀಯಾ ಮತ್ತೆ ಯಾವ್ದಪ್ಪ ನಾನ್ ಯಾವ್ದನ್ನು ಅನುಸರಿಸ್ಬೇಕು, ಈ ತರ ಅವರು ವಾದ ಇರುತ್ತೆ. ಅಂದ್ರೆ ಇಲ್ಲಿ ಅರ್ಜುನ ಅಷ್ಟು ಎಲ್ಲ ಒಬ್ಬ ಜ್ಞಾನಿ ಆಗಿದ್ರು ಕೂಡ, ಇಷ್ಟೊಂದು ವರಗಳನ್ನ ಪಡ್ಕೊಂಡಿದ್ರು ಕೂಡ ಅವನು ಬಹಳಷ್ಟು ವಿನಮ್ರವಾಗಿ ಆಗಿ ಪ್ರಶ್ನೆಯನ್ನ ಕೇಳ್ತಾನೆ. ಸೂಕ್ತವಾದಂತಹ ಕೇವಲ ಒಂದೇ ಒಂದು ಶ್ರೇಯಸ್ಕರವಾದಂತಹ ಮಾರ್ಗವನ್ನ ತಿಳಿಸು. ಏಕಂ ತದ್ ಏಕಂ ವದ್ ಅಂತ ಹೇಳ್ತಾನೆ. ಮುಂದೆ ಅದು ಬರುತ್ತೆ, ಅದನ್ನ ನೋಡೋಣ. 2ನೇ ಶ್ಲೋಕದಲ್ಲಿ ಇವತ್ತು ಸ್ವಲ್ಪ ಮತ್ತೊಂದು 10-15 ಮಿನಿಟ್ಸ್ ಹೆಚ್ಚಾಗ್ಬೋದು. ಸೊ ದಯವಿಟ್ಟು ಸಹಕರಿಸಿ ಎಲ್ರು ಕೂಡ. ವ್ಯಾಮಿ ಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯ ಶಿವಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಂ ಆಪ್ನುಯಾಂ ತದೇಕಂ ವದ್ ನಿಶ್ಚಿತ್ಯ ಏನ ಶ್ರೇಯೋಹಂ ಆಪ್ನುಯಾಂ. ಇಲ್ಲಿ ನಾವು ಕೀವರ್ಡ್ ಅನ್ನ ತಗೊಳ್ಳೋದು ತದೇಕ ವದ್. ಅಂದ್ರೆ ಇಲ್ಲಿ ಕೊನೆಯದಾಗಿ ನೀನ್ ಏನ್ ಹೇಳ್ತೀವೋ ನಾನು ಅದನ್ನೇ ಮಾಡ್ತೇನೆ, ನನಗೆ ಒಂದೇ ಒಂದು ಶ್ರೇಯಸ್ಕರವಾದಂತಹ ಮಾರ್ಗವನ್ನ ಕೊಡು. ಯಾಕಂದ್ರೆ ನಾನು ಈಗ ಸಂದಿಗ್ಧಾರ್ಥ ಅಂತ ಹೇಳ್ತೇವೆ, ಅಂದ್ರೆ ಗೊಂದಲ. ಈ ಸಂದಿಗ್ಧಾರ್ಥ ಅಂತಂದ್ರೆ ಈ ಅನಿರ್ಣಯ, ಏನೂ ನನಗೆ ಸರಿ ಸೂಕ್ತವಾದಂತಹ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾವ್ದು ಉಚಿತ, ನಾನು ಏನ್ ಮಾಡಿದ್ರೆ ಒಳ್ಳೇದು ಅನ್ನೋದು ಅವನಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮೊದಲೇ ಗೊಂದಲದಲ್ಲಿ ಇದ್ದಾನೆ, ಮತ್ತೆ ಇದನ್ನ ಹೇಳಿದ್ಮೇಲೆ ಮತ್ತೆ ಅವನು ಗೊಂದಲಕ್ಕೆ ಈಡಾದ. ಹಾಗಾಗಿ ವ್ಯಾಮಿ ಶ್ರೇಣೇವ ವಾಕ್ಯೇನ, ಖಂಡಿತವಾಗಿ ನಾನು ಈಗಂತೂ ಕೂಡ ಸಂದಿಗ್ಧವಾದಂತಹ ಸ್ಥಿತಿಯಲ್ಲಿದ್ದೇನೆ. ಮೋಹೆಯ ಸೀವಮೆ ಅಂತ ಹೇಳ್ತಾನೆ. ಮತ್ತೆ ಏನ್ ಹೇಳ್ತಾನೆ, ಮೋಹೆಯ ಸೀವಮೆ. ಮೊದಲೇ ಭ್ರಾಂತಿಗೆ ಇದ್ದ, ಈಗ ಮೋಹಯ ಸೀವ ಅಂದ್ರೆ ಮೋಹ, ಭ್ರಾಂತಿಗೆ ಒಳಗಾಗ್ಬಿಟ್ಟ. ನೋಡಿ, ನಾವು ಹಿಂದೆ ಕಲ್ತಿರುವಂತಹ ಈ ಒಂದು ಐಹಿಕ ಕೊಳದಲ್ಲಿ ಮುಳುಗುವಂತಹ ಆಧ್ಯಾತ್ಮಿಕ ಪತನಕ್ಕೆ ಕಾರಣ, ನಮ್ಮ ಆತ್ಮದ ಪತನಕ್ಕೆ ಕಾರಣ ಮುಖ್ಯವಾಗಿರೋದು 8 ಲಿಂಬುಗಳನ್ನ ನಾವು ನೋಡಿದ್ವಿ, 8 ಹಂತಗಳನ್ನ, 8 ಪ್ರಕ್ರಿಯೆಗಳನ್ನ ನಾವು ತಿಳ್ಕೊಂಡ್ವಿ. ಆ 8 ಪ್ರಕ್ರಿಯೆಗಳಲ್ಲಿ ಇವನು 4ನೇ ಪ್ರಕ್ರಿಯೆಗೆ ಬಂದ. ಯಾವುದು? ಮೋಹ. ಅಲ್ಲಿ ಭ್ರಾಂತಿಗೆ ಒಳಗಾಗಿದ್ದೇನೆ ಅಂತ ಅವನು ಹೇಳ್ತಾನೆ. ಅಂದ್ರೆ ಕ್ರೋಧದಿಂದ ಅವನು ಅಲ್ಲ, ಮೋಹಕ್ಕೆ ಒಳಗಾಗಿ. ಯಾವ ಮೋಹಕ್ಕೆ ಅಂದ್ರೆ ಒಳ್ಳೆಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಅವನು ಮೋಹಯ ಸೀವಮಿ ಅಂತ ಹೇಳ್ತಾರೆ. ಆಮೇಲೆ ತದೇಕಂ ವದ್ ಅಂತ ಹೇಳ್ತಾನೆ. ಅಂದ್ರೆ ಏಕಮೇವ, ಒಂದೇ ಒಂದು ಯಾವ್ದಾದ್ರೂ ನಿರ್ಧಾರ ನಿನ್ನ ಕಡೆಯಿಂದ ಇದನ್ನೇ ಮಾಡು ಅರ್ಜುನ ಅಂತ ಹೇಳುವಂತದನ್ನ ತಿಳಿಸು, ನಿಶ್ಚಿತವಾಗಿ ತಿಳಿಸು. ಅದು ನೋಡಿ ಮತ್ತೆ ನಿಶ್ಚಿತ್ಯ, ಅವನು ಹೇಳೋ ಒಂದು ಇದ್ರಲ್ಲಿ ಹಾಗೆ ಹೇಳಿಲ್ಲ, ಒಂದೇ ಒಂದು ಹೇಳಂತ ಹೇಳಿಲ್ಲ, ನಿಶ್ಚಿತವಾಗಿ ತಿಳಿಸು, ಖಡಾಖಂಡಿತವಾಗಿ ತಿಳಿಸು, ಮತ್ತೆ ನಮ್ಗೆ ಪ್ರಶ್ನೆ ಬರಬಾರ್ದು ಆತರ ಇಲ್ಲಿ ಹೇಳ್ತಾನೆ. ಶ್ರೇಯೋ ಹಂ ಆಪ್ನುಯಾಂ ಅಂತ ಹೇಳ್ತಾನೆ. ನಾ ಇದರಿಂದ ಒಂದು ಪ್ರಯೋಜನವನ್ನ ಹೊಂದಬಹುದು, ನಿಶ್ಚಿತವಾಗಿ ಹೇಳೋದ್ರಿಂದ ಪ್ರಯೋಜನ ಹೊಂದಬಹುದು ಅಂತ ಹೇಳ್ತಾನೆ. ಸೊ ಅನುವಾದ, ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹ ಕವಿದಿದೆ. ಸೊ ಮೋಹ ಉಂಟಾಗ್ಬಿಟ್ಟಿದೆ, ಮತ್ತೆ ನಾನು ಗೊಂದಲದಲ್ಲಿದ್ದೇನೆ. ಆದ್ದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನ ನಿಶ್ಚಯವಾಗಿ ತಿಳಿಸು ಅಂತ ಹೇಳ್ತಾನೆ. ಭಾವಾರ್ಥ, ಶ್ರೀಲ ಪ್ರಭುಪಾದ್ ಅವರ ಪ್ರಕಾರ ಶ್ರೀಲ ಪ್ರಭುಪಾದ್ ಕಿ ಜೈ. ಹಿಂದಿನ ಅಧ್ಯಾಯದಲ್ಲಿ ಭಗವದ್ಗೀತೆಗೆ ಪ್ರಸ್ತಾವನೆಯಾಗಿ ಸಾಂಖ್ಯಯೋಗ, ಬುದ್ಧಿಯೋಗ, ಬುದ್ಧಿಯ ಮೂಲಕ ಇಂದ್ರಿಯ ನಿಗ್ರಹ, ನಿಷ್ಕಾಮ ಕರ್ಮ, ಇಂತಹ ಹಲವು ಮಾರ್ಗಗಳನ್ನು ಆರಂಭಿಕ ಶಿಷ್ಯನ ಸ್ಥಾನವನ್ನು ವಿವರಿಸಿದೆ. ಹಿಂದಿನ ಅಧ್ಯಾಯ ನಾನು ಈಗಾಗಲೇ ಹೇಳಿದ್ದೀನಿ, ಇದು 2ನೇ ಅಧ್ಯಾಯ ಅನ್ನೋದು ಭಗವದ್ಗೀತೆಯ ಸಾರ, ಅಂದ್ರೆ ಪೀಠಿಕೆ ಇದ್ದ ಹಾಗೆ, ಪರಿಚಯ ಇದ್ದ ಹಾಗೆ ಮುಂದಿನ ಎಲ್ಲಾ ಶ್ಲೋಕಗಳಿಗೆ. ಅಂದ್ರೆ 3ನೇ ಅಧ್ಯಾಯದಿಂದ 18ನೇ ಅಧ್ಯಾಯವರೆಗೂ ಏನೇನು ವಿವರಣೆ ಇದೆಯೋ ಅದೆಲ್ಲಾನು ಚೂರು ಚೂರು 2ನೇ ಅಧ್ಯಾಯದಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದೇ ಒಂದು ಪರಿಚಯ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಎಲ್ಲ ಯೋಗಗಳಿದೆ, ಸಾಂಖ್ಯ ಯೋಗ ಇದೆ, ಬುದ್ಧಿ ಯೋಗ ಇದೆ, ಜ್ಞಾನ ಯೋಗ, ಎಲ್ಲಾನು ಕೂಡ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಏನ್ ಹೇಳ್ತಾರೆ, ಈ ಬುದ್ಧಿ ಯೋಗದ ಮೂಲಕ ನಾನು ಇಂದ್ರಿಯವನ್ನ ನಿಗ್ರಹಿಸಬಹುದು, ಅವನಿಗೆ ನಾವು ಸ್ಥಿತ ಪ್ರಜ್ಞಾ ಅಂತ ಹೇಳ್ತೇವೆ.
ಮತ್ತೆ ಜೊತೆಗೆ ನಿಷ್ಕಾಮ ಕರ್ಮ ಇಂತಹ ಹಲವು ಮಾರ್ಗಗಳನ್ನು ಆರಂಭಿಕ ಶಿಷ್ಯನ ಸ್ಥಾನವನ್ನು ವಿವರಿಸಿದೆ. ನಿಷ್ಕಾಮ ಕರ್ಮ ಅನ್ನೋದು ಆರಂಭಿಕ ನಿಯೋಫೈಟ್ ಅಂತ ಹೇಳ್ತೇವೆ. ಹೊಸದಾಗಿ ಒಬ್ಬ ಭಕ್ತ ಆಧ್ಯಾತ್ಮಿಕದಲ್ಲಿ ಬಂದಾನೆ ಅಂತ ಅಂದ್ಮೇಲೆ ನೀನ್ ಎಲ್ಲಾ ಬಿಟ್ಬಿಡ್ವಾ ಅಂತ ಹೇಳಲಿಕ್ಕೆ ಆಗಲ್ಲ ಅವನಿಗೆ. ಸೊ ಅವನಿಗೆ ಏನ್ ಹೇಳ್ಬೋದು, ನೀನು ನಿನ್ನ ಕರ್ತವ್ಯವನ್ನು ಮಾಡು, ನೀ ಕರ್ತವ್ಯ ಜೊತೆಗೆ ನೀನು ಎಲ್ಲ ಕರ್ತವ್ಯದ ಫಲವನ್ನ ಭಗವಂತನಿಗೆ ಅರ್ಪಿಸು. ಅಂದ್ರೆ ನೀನು ಕೇವಲ ಕರ್ತವ್ಯ ಮಾಡ್ಲಿಕ್ಕೆ ಮಾತ್ರ ಅಧಿಕಾರ, ಫಲಕ್ಕೆ ಅಧಿಕಾರ ಕೇವಲ ಭಗವಂತ ಅಂತ ಅಲ್ಲಿ ತಿಳಿಸಿದ್ದಾರೆ. ಸೊ ಇವನ್ನು ವ್ಯವಸ್ಥಿತವಾಗಿ ರೂಪಿಸಲಿಲ್ಲ. ಅಂದ್ರೆ ಅಲ್ಲಿ ಅವನಿಗೆ ಇದ ರೀತಿಯಾಗಿ ಗೊಂದಲ ಆಯಿತು. ಹೀಗೆ ಕ್ರಿಯೆ ಮತ್ತು ಗ್ರಹಿಕೆ ಸಾಧ್ಯವಾಗಲು ಇನ್ನೂ ವ್ಯವಸ್ಥಿತವಾದಂತಹ ಮಾರ್ಗ ರೂಪರೇಷೆಯನ್ನು ಕೊಡಬೇಕು. ಈಗ ಕ್ರಿಯೆ ಮತ್ತು ಗ್ರಹಿಕೆ, ಕ್ರಿಯೆ ಅಂತಂದ್ರೆ ಏನು, ಈಗ ಭಗವಂತ ಹೇಳ್ಬಿಟ್ಟ, ಆದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಾಗಿ ಗ್ರಹಿಸ್ಕೊಳ್ತಾರೆ, ಬೇರೆ ಬೇರೆ ರೀತಿಯಾಗಿ ಅದನ್ನ ತಿಳ್ಕೊಳ್ತಾರೆ. ಬೇರೆ ಬೇರೆ ರೀತಿಯಾಗಿ ತಿಳ್ಕೊಳ್ತಾರೆ ಅಂದ್ರೆ ಭೌತಿಕವಾಗಿನೂ ಕೂಡ ನಾವು ಯಾವುದೇ ಒಂದು ವಿಷಯವನ್ನ ಹೇಳಿದಾಗ ಏನಾಗೋಗುತ್ತೆ, ಅದನ್ನ ಗ್ರಹಿಸ್ಕೊಳ್ಳೋದು ಸ್ವಲ್ಪ ವಿಭಿನ್ನವಾಗಿ ನಾವು ಅದನ್ನ ಗ್ರಹಿಸ್ಕೊಳ್ತೇವೆ. ಸೊ ಇಲ್ಲೊಂದು ನಾನು ಆಕ್ಟಿವಿಟಿ ಕೊಡ್ತಿದ್ದೆ, ಬಟ್ ಸಮಯ ಇಲ್ಲ. ನೋಡೋಣ ಯಾವಾಗಾದ್ರೂ ಈ ಒಂದು ಪರ್ಸೆಪ್ಷನ್ ಅನ್ನ ಕುರಿತು, ಗ್ರಹಿಕೆ ಅನ್ನೋದನ್ನ ಕುರಿತು ಹೇಗೆ ಗ್ರಹಿಸ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಇದೆ. ಅದು ಸತ್ಯ, ಅದು ನಿಜವಾದದ್ದು ಇದೆ, ಭೌತಿಕ ಪ್ಲಾಟ್ಫಾರ್ಮ್ದು. ಸೊ ಅದನ್ನ ಬೇರೆ ಸಮಯದಲ್ಲಿ ನಾನು ಕೇಳ್ತೇನೆ. ಯಾಕಂದ್ರೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಬೇಕು. ನಾನು ಕೇವಲ ಅದನ್ನ ಕಥೆಯ ರೂಪದಲ್ಲಿ ಹೇಳಿದ್ರೆ ನಿಮ್ಗೆ ಅದು ಗೊತ್ತಾಗಲ್ಲ, ಅದರಲ್ಲಿ ಒಂದು ಸ್ವಾರಸ್ಯ ಇರಲ್ಲ. ಅದನ್ನ ನಿಮ್ಗೆ ನಿಮ್ಮನ್ನ ಅದ್ರಲ್ಲಿ ಇದು ಮಾಡ್ಕೊಳ್ಬೇಕು, ಇನ್ವಾಲ್ವ್ ಮಾಡ್ಕೊಳ್ಬೇಕು. ಆವಾಗ ಅದು ನಾನು ಒಂದು ಫ್ರೀ ಸಮಯದಲ್ಲಿ ಅದನ್ನ ಕೇಳ್ತೇನೆ. ಓಕೆ, ವ್ಯವಸ್ಥಿತವಾದ ಮಾರ್ಗ ರೂಪರೇಷೆ ಕೊಡ್ಲಿಲ್ಲ, ಇಲ್ಲಿ ರೂಪರೇಷೆ ಸಿಗ್ಲಿಲ್ಲ. ಯಾಕೆ? ಕೆಲವೊಂದು ಪರಿಚಯವನ್ನ ನಾವು ಕೊಡುವಾಗ ಏನ್ ಮಾಡ್ತೇವೆ, ಶಾರ್ಟ್ ಆಗಿ ಕೊಡ್ತೇವೆ. ಈಗ ಒಂದು ಫಿಲ್ಮ್ದು 3 ತಾಸಿನ ಫಿಲ್ಮ್ದು ಟ್ರೇಲರ್ ಎಷ್ಟಿರುತ್ತಪ್ಪ, ಒಂದು 2 minutes 5 minutes ಟ್ರೇಲರ್, 5 minutes ಇರಲ್ಲ. ಅದರಲ್ಲಿ ನಿಮ್ಗೆ ಪೂರ್ಣ ಸ್ಟೋರಿ ಗೊತ್ತಾಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹೀಗಾಯ್ತು, ಈ ಕೊಲೆ ಆಯ್ತು, ಹೀಗಾಯ್ತು, ಇದು ಆರಂಭ. ಮತ್ತೆ ಹೇಗಾಯ್ತು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಹಾಗೆ ಭಗವಂತ ಇಲ್ಲಿ ಟ್ರೇಲರ್ ಕೊಟ್ಟಿದ್ದಾನೆ. ಎಲ್ಲಿ? 2ನೇ ಅಧ್ಯಾಯದಲ್ಲಿ ಟ್ರೇಲರ್ ಕೊಟ್ಟಿರೋದ್ರಿಂದ ಏನಾಗ್ಬಿಟ್ಟಿದೆ, ಪೂರ್ಣ ಪಿಕ್ಚರ್ ಸಿಕ್ಕಿಲ್ಲ ಅರ್ಜುನನಿಗೆ. ಹಾಗಾಗಿ ಕ್ರಿಯೆ ಮತ್ತು ಗ್ರಹಿಕೆ ಸಾಧ್ಯವಾಗಲು ಒಂದು ವ್ಯವಸ್ಥಿತ ಮಾರ್ಗ ಸಿಕ್ಕಿಲ್ಲ ಅನ್ನೋದು ಪ್ರಭುಪಾದ್ ಅವರು ಹೇಳ್ತಾ ಇದ್ದಾರೆ. ಸೊ ತಪ್ಪು ಗ್ರಹಿಕೆ ಇಲ್ಲದೆ ಸಾಮಾನ್ಯ ಮನುಷ್ಯನು ಇವನ್ನು ಸ್ವೀಕರಿಸುವುದು ಸಾಧ್ಯವಾಗುವಂತೆ. ತಪ್ಪು ಗ್ರಹಿಕೆ ಇಲ್ಲದೆ, ತಪ್ಪು ಗ್ರಹಿಕೆ ಅಂತಂದ್ರೆ ಭಗವಂತ ಹೇಗೆ ಹೇಳ್ತಾ ಇದ್ದಾನೋ ಹಾಗೇನೆ ಗ್ರಹಿಸ್ಕೊಳ್ಳೋದು. ಈಗ ನಾನು ಹೇಗೆ ತಿಳಿಸ್ತಾ ಇದ್ದೀನೋ ಅದೇ ತಿಳಿಸ್ಕೊಳ್ಳೋದೇ ಒಂದು ಒಳ್ಳೆ ಗ್ರಹಿಕೆ. ಇಲ್ಲಾಂದ್ರೆ ತಪ್ಪು ಗ್ರಹಿಕೆ ಇಲ್ಲದಂತಹ ವ್ಯಕ್ತಿ, ಹೇಗೆ ಹೇಳಿದಾರೋ ಅದನ್ನೇ ತಿಳ್ಕೊಂಡಂತಹ ವ್ಯಕ್ತಿ ಇದನ್ನ ಸರಿಯಾಗಿ ತಿಳ್ಕೊಳ್ಬಹುದು. ಮತ್ತೆ ಜೊತೆಗೆ ಗೊಂದಲಕ್ಕೆ ಅವನು ಒಳಗಾಗೋದಿಲ್ಲ. ಅಂದ್ರೆ ಎಲ್ಲರೂ ಕೂಡ ಸ್ಪಷ್ಟವಾಗಿ ಹೋಗ್ಬಿಟ್ಟಿರುತ್ತೆ, ಅಲ್ಲಿ ಪ್ರಶ್ನೆಗೆ ಮಾತೇ ಇಲ್ಲ. ಆದ್ರೆ ಬುದ್ಧಿವಂತರಾದಂತಹ ಅರ್ಜುನನಿಗೂ ಕೂಡ ಗೊಂದಲ ಪ್ರಾರಂಭ ಆಯ್ತು ಅಂತಂದ್ರೆ ಅವನು ಸರಿಯಾಗಿ ಇದನ್ನ ಗ್ರಹಿಸ್ಕೊಂಡಿಲ್ಲ. ಯಾಕೆ ಗ್ರಹಿಸ್ಕೊಂಡಿಲ್ಲ? ಯಾಕೆ ಅಂದ್ರೆ ಅಲ್ಲಿ ಇರುವಂತದ್ದು ಕೇವಲ ಪೀಠಿಕೆ ರೂಪದಲ್ಲಿ, ಅಂದ್ರೆ ಸ್ವಲ್ಪವಾಗಿರುವಂತಹ ಮಾಹಿತಿಯನ್ನ ಕೊಟ್ಟ, ನೋಡೋಣ ಅರ್ಜುನ ತಿಳ್ಕೊಳ್ತಾನೆ ಅಂತ, ಮತ್ತೆ ಏನು ಆಗತ್ತೆ ಗೊಂದಲ ಅಂತ. ಆದ್ರೆ ಅರ್ಜುನ ನಮಗೋಸ್ಕರ ಮತ್ತೆ ಪ್ರಶ್ನೆ ಕೇಳ್ತಾನೆ, ಯಾಕಂದ್ರೆ ಅವನು ಒಳ್ಳೆ ಬುದ್ಧಿವಂತ. ನಮ್ಮ ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಈ ವಿಷಯ ಗೊತ್ತು. ಹಾಗಾಗಿ ಅವನು ಆ ಪ್ರಶ್ನೆಯನ್ನ ಕೇಳ್ತಾನೆ. ಮಾತಿನ ಚಮತ್ಕಾರದಿಂದ ಅರ್ಜುನನಿಗೆ ಗೊಂದಲವನ್ನುಂಟು ಮಾಡುವುದು ಕೃಷ್ಣನ ಉದ್ದೇಶವಲ್ಲದಿದ್ದರೂ ಅರ್ಜುನನಿಗೆ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯು ನಿಷ್ಕ್ರಿಯತೆ ಅಥವಾ ಕ್ರಿಯಾಶೀಲತೆಯನ್ನು ಅರ್ಥವಾಗಲಿಲ್ಲ. ಅಂದ್ರೆ ಈ ಒಂದು ಕೃಷ್ಣ ಪ್ರಜ್ಞೆ ಅಂದ್ರೆ ಭಗವಂತನ ಒಂದು ಧ್ಯಾನ, ಈ ಒಂದು ಪ್ರಕ್ರಿಯೆ ಅನ್ನೋದು ನಿಷ್ಕ್ರಿಯತೆ ಅಂದ್ರೆ ಎಲ್ಲ ಕರ್ತವ್ಯವನ್ನ ಬಿಟ್ಬಿಡೋದಾ ಅಥವಾ ಕರ್ತವ್ಯದಲ್ಲಿ ಇದ್ಕೊಂಡ್ ಮಾಡೋದಾ ಅನ್ನೋದು ಗೊತ್ತಾಗ್ಲಿಲ್ಲ. ಹಾಗಾಗಿ ಅವನಿಗೆ ಪ್ರಶ್ನೆ ಉದ್ಭವ ಆಯ್ತು. ಅಂದ್ರೆ ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳ ಬಯಸುವ ಎಲ್ಲ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನ ತನ್ನ ಪ್ರಶ್ನೆ, ಅಂದ್ರೆ ಯಾರ್ಯಾರು ಕೃಷ್ಣ ಪ್ರಜ್ಞೆ ಅಂದ್ರೆ ಏನು, ಭಗವಂತ ಯಾರು, ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಅವ್ರಿಗೂ ಈ ಒಂದು ಅರ್ಜುನನ ಮೂಲಕ ಈ ಒಂದು ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನ ಅವನು ಸ್ಪಷ್ಟಪಡಿಸ್ತಾನೆ. ಯಾರು? ಅರ್ಜುನ. ಹರೇ ಕೃಷ್ಣ. ಸೊ ಇದು ಅಂದ್ರೆ ಈ ಎರಡರಲ್ಲಿ ನಾವು ನೋಡಿದ್ವಿ. ಇನ್ನೂ ಒಂದು ಗೊಂದಲ ಇದೆ. ಈ ಗೊಂದಲಕ್ಕೆ ಪ್ರತಿ ಉತ್ತರವಾಗಿ ಭಗವಂತ ನಾಳೆಗೆ ಹೇಳ್ತಾನೆ. ಸೊ ಅದನ್ನ ವಿವರವಾಗಿ ನಾಳೆಗೆ ನಾವು ತಿಳ್ಕೊಳ್ಳೋಣ. ಯಾವುದು ಮುಖ್ಯವಾದದ್ದು, ಬುದ್ಧಿಯೋಗನೋ ಅಥವಾ ನಮ್ಮ ಕರ್ತವ್ಯನೋ ಅನ್ನೋದನ್ನ ನಾವು ನಾಳೆ ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡೋಣ. ಸೊ ಯಾರಿಗೆ ಪ್ರಶ್ನೆಗಳಿದೆಯೋ ಅಥವಾ ಚರ್ಚಿಸ್ಲಿಕ್ಕೆ ಬಯಸ್ತೀರೋ ಮುಕ್ತವಾಗಿ ಸ್ವಾಗತ, ನೀವು ಚರ್ಚೆ ಮಾಡಬಹುದು. ಇದು ವಾದ ವಿವಾದಗಳಿಗೆ ಈಡಾಗಬಾರ್ದು. ಮುಕ್ತವಾಗಿ ಇದು ಹೆಲ್ದಿ ಡಿಸ್ಕಷನ್ ಅಂತ ಹೇಳ್ತೇವಲ್ಲ, ಹಾಗೆ ಆದ್ರೆ ತುಂಬಾ ಒಳ್ಳೇದು. ಹರೇ ಕೃಷ್ಣ.
वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. अनंत ಕೋಟಿ ವೈಷ್ಣವರಿಗೆ ಶಿಲ ಪ್ರಭುಪಾದಕ್ಕೆ ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರೊಂದಕ್ಕೂ ಹರೇ ಕೃಷ್ಣ.